ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ನಮಸ್ಕಾರ, ವಿಪೂರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕರ್. ವೀಕ್ಷಕರೇ, ಈ ದಿವಸ ನಾವು ಭಗತ್ ಸಿಂಗ್ ಅವರನ್ನು, ಕ್ರಾಂತಿಕಾರಿ ಭಗತ್ ಸಿಂಗ್ ಅವರನ್ನು ನೆನೆದು ಅವರ ಹುತಾತ್ಮ ದಿನಾಚರಣೆಯ ಈ ಒಂದು ಸಂದರ್ಭದಲ್ಲಿ ಭಗತ್ ಸಿಂಗ್ ಇವತ್ತಿನ ಸನ್ನಿವೇಶದಲ್ಲಿ, ಇವತ್ತಿನ ಹೋರಾಟದ ಕಾಲಘಟ್ಟದಲ್ಲಿ ರೈತರಿಗೆ ಯಾವ ರೀತಿ ಪ್ರೇರಣೆ ಆಗ್ತಾ ಇದ್ದಾರೆ. ದೇಶದ ರಾಜಧಾನಿ ದಿಲ್ಲಿಯ ಗಡಿಭಾಗದಲ್ಲಿ ರೈತರು ಕಳೆದ 110-15 ದಿವಸಗಳಿಂದ ನಡೆಸ್ತಾ ಇರುವಂಥ ರೈತ ಹೋರಾಟಕ್ಕೆ ಭಗತ್ ಸಿಂಗ್ ಅವರ ಹುತಾತ್ಮ ಒಂದು ಸಂದರ್ಭ ಅಥವಾ ದಿನ ಯಾವ ರೀತಿ ಪ್ರೇರಣೆ ಆಗ್ತಾ ಉಂಟು ಅನ್ನೋ ವಿಚಾರವಾಗಿ ನಾವು ಇವತ್ತು ಈ ಸಂದರ್ಭದಲ್ಲಿ ಮಾತನಾಡಲಿಕ್ಕಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ 3 ಮಂದಿ ನಾಯಕರುಗಳು, ರೈತ ಸಂಘದವರು ಮತ್ತು ಯೋಜನಾ ಸಂಘಟನೆಯ ನಾಯಕರುಗಳಿದ್ದಾರೆ. ಯಾದವ್ ಶೆಟ್ಟಿ ಅವರು, ರಣವನ ಬಾಳ್ತಿಲ ಅವರು, ಆಮೇಲೆ ಸಂತೋಷ್ ಬಜಾಲ್ ಅವರು. ನಾನು 3 ಮಂದಿಯನ್ನು ಕೂಡ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಯಾದವ್ ಶೆಟ್ಟಿ, ಪ್ರೇಮನಾಥ್ ಅವರೇ, ಸಂತೋಷ್ ಬಜಾಲ್ ಅವರೇ. ಯಾದವ್ ಶೆಟ್ಟಿ ಅವರು ಕರ್ನಾಟಕ ಪ್ರಾಂತ ರೈತ ಸಂಘದ ಉಪಾಧ್ಯಕ್ಷರು, ಜೊತೆಗೆ ಅನೇಕ ಯುವಜನ ಚಳವಳಿಗಳ ಮುಂದಾಳತ್ವ ವಹಿಸಿದಂಥ ಮತ್ತು ಜನಪರ ಚಳವಳಿಯಲ್ಲಿ ಮತ್ತು ಕಾರ್ಮಿಕ ಚಳವಳಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾ ಇರುವಂಥ ಅಥವಾ ಅದರ ನೇತೃತ್ವ ವಹಿಸ್ತಾ ಇರುವಂಥ ನಾಯಕರು. ಪ್ರೇಮನಾಥ್ ಶೆಟ್ಟಿ ಬಾಳ್ತಿಲ ಅವರು ಕರ್ನಾಟಕ ರಾಜ್ಯ ರೈತ ಸಂಘದ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿಯವರು ಮತ್ತು ಒಬ್ಬ ಕೃಷಿಕ. ಆಮೇಲೆ ಸಂತೋಷ್ ಬಜಾಲ್ ಅವರು DYFY, ಡೆಮಾಕ್ರೆಟಿಕ್ ಯೂತ್ ಫೆಡರೇಷನ್ ಆಫ್ ಇಂಡಿಯಾ, ಭಾರತ ಪ್ರಜಾಸತ್ತಾತ್ಮಕ ಯುವಜನ ಫೆಡರೇಷನ್, ಇದರ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿ. ಸೊ ಈ 3 ಮಂದಿ ಕೂಡ ಇವತ್ತು ಒಂದು ರೈತರ ಹೋರಾಟ, ರೈತರ ಚಳವಳಿ, ಜೊತೆಗೆ ಭಗತ್ ಸಿಂಗ್ ಮತ್ತು ಭಗತ್ ಸಿಂಗ್ ಅವರ ಹುತಾತ್ಮ ದಿನದ ಹಿನ್ನೆಲೆಯಲ್ಲಿ ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ಈ ಒಂದು ಹಿನ್ನೆಲೆಯಲ್ಲಿ ಭಗತ್ ಸಿಂಗ್ ಅವರ ಕ್ರಾಂತಿಕಾರಿ ಹೋರಾಟವನ್ನು ನೆನಪು ಮಾಡಿಕೊಂಡು ಇವತ್ತಿನ ದಿನದಲ್ಲಿ ಭಾರತದ ರಾಜಧಾನಿ ದಿಲ್ಲಿಯ ಬಾರ್ಡರ್ನಲ್ಲಿ, ಸಿಂಗು, ಟಿಕ್ರಿ ಅಥವಾ ಗಾಜಿಯಾಬಾದ್ ಬಾರ್ಡರ್ನಲ್ಲಿ ಲಕ್ಷಾಂತರ ರೈತರು ನಡೆಸ್ತಾ ಇರುವಂಥ ಹೋರಾಟ ಮತ್ತು ಇವತ್ತು ದಿಲ್ಲಿಯ ಈ ರೈತರ ಹೋರಾಟ ಕೂಡ, ಅವರು ಕೂಡ ಇವತ್ತು ನಾವು ಹುತಾತ್ಮ ದಿನಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಅವರು ಕೂಡ ಈ ಒಂದು ಲಕ್ಷಾಂತರ ರೈತರು ಏನು ದಿಲ್ಲಿಯಲ್ಲಿ ಕೃಷಿ ಕಾಯ್ದೆಗಳನ್ನು ವಿರೋಧಿಸಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ, ಅವರು ಕೂಡ ಇವತ್ತು ಭಗತ್ ಸಿಂಗ್ ಅನ್ನು ನೆನಪಿಸಿಕೊಂಡು ಭಗತ್ ಸಿಂಗ್ನ ಒಂದು ಕ್ರಾಂತಿಕಾರಿ ಒಂದು ಆದರ್ಶವನ್ನು ಮುಂದಿಟ್ಟುಕೊಂಡು ಈ ಒಂದು ಹುತಾತ್ಮ ದಿನಾಚರಣೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೇನೆ ನಮ್ಮ ಹೋರಾಟಕ್ಕೆ ಭಗತ್ ಸಿಂಗ್ ಅವರೇ ಪ್ರೇರಣೆ ಅನ್ನೋದನ್ನು ಕೂಡ ಅವರು ಮತ್ತೆ ನೆನಪಿಸ್ತಾ ಇದ್ದಾರೆ. ಅದು ಇವತ್ತಂತಲ್ಲ, ಕಳೆದ ಹೋರಾಟ ಒಂದು 50 ದಿನಗಳು ದಾಟಿದ ನಂತರ ಅವರು ಪ್ರತಿ ಬಾರಿ ಭಗತ್ ಸಿಂಗ್ ಅನ್ನು ನೆನಪು ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ, ಕೃಷಿ ಮಸೂದೆ, ಇವತ್ತು ಬಂದಿರುವಂಥ ಕೃಷಿ ಮಸೂದೆ ಏನು ರೈತರ ಭೂಮಿಯನ್ನು, ರೈತರ ಜಮೀನನ್ನು ಕಾಂಟ್ರಾಕ್ಟ್ ಫಾರ್ಮಿಂಗ್ ಅನ್ನುವ ಹೆಸರಲ್ಲಿ ಅದು ಕಾರ್ಪೊರೇಟ್ ಕಂಪನಿಗಳಿಗೆ ಯಾವ ರೀತಿ ಕೊಡಲಿಕ್ಕೆ ಇವತ್ತಿನ ಮಸೂದೆಗಳು ಅವಕಾಶ ಮಾಡಿಕೊಟ್ಟಿದೋ, ಅದು 70-80 ವರ್ಷಗಳ ಮೊದಲು ಕೂಡ, ಸ್ವತಂತ್ರ ಪೂರ್ವದಲ್ಲಿ ಕೂಡ ಬ್ರಿಟಿಷರ ಕಾಲಾವಧಿಯಲ್ಲೂ ಕೂಡ ಒಂದು ಸಂದರ್ಭದಲ್ಲಿ ರೈತರ ಜಮೀನನ್ನು ಏನು ಬ್ರಿಟಿಷ್ ಸರ್ಕಾರ ಸ್ವಾಧೀನಪಡಿಸಲಿಕ್ಕೆ ಮುಂದಾಗಿತ್ತು. ಆ ಸಂದರ್ಭದಲ್ಲಿ ಇಡೀ ಪಂಜಾಬ್ ಅಥವಾ ದೇಶದ ಬಹುತೇಕ ಕಡೆ ರೈತರು ಹೋರಾಟ ಮಾಡ್ತಾರೆ ಮತ್ತು ಪಂಜಾಬ್ನಲ್ಲಿ ಬಹುಮುಖ್ಯವಾಗಿ ಇಂಥ ಹೋರಾಟ ಮಾಡೋ ಸಂದರ್ಭದಲ್ಲಿ ಆ ಹೋರಾಟಕ್ಕೆ ನೇತೃತ್ವ ನೀಡಿದವರು ಭಗತ್ ಸಿಂಗ್ ಅವರ ಚಿಕ್ಕಪ್ಪ. ಸೊ ಅವತ್ತು ಅವರು ಹೋರಾಟ ನಡೆಸಿದ್ದು ಬರ್ತಿ 9 ತಿಂಗಳು ಪ್ರತಿಭಟನೆ, ಧರಣಿ ನಡೆಸಿದ ನಂತರ ಬ್ರಿಟಿಷ್ ಸರ್ಕಾರ ಆ ಒಂದು ಕಾನೂನನ್ನು ವಾಪಸ್ ಪಡೆಯಿತು. ಸೊ ಹಾಗಾಗಿ ದಿಲ್ಲಿಯಲ್ಲಿ ಕುಳಿತುಕೊಂಡಿರುವ ಇಡೀ ದೇಶದ ರೈತರು ಇವತ್ತು ಹೇಳುವಂಥದ್ದು, ಎಸ್, ನಮ್ಮ ಹೋರಾಟಕ್ಕೆ ಭಗತ್ ಸಿಂಗ್ ಅವರ ಪ್ರೇರಣೆ, ನಮ್ಮ ಹೋರಾಟಕ್ಕೆ ಭಗತ್ ಸಿಂಗ್ ಅವರ ಚಿಕ್ಕಪ್ಪ ಅವರ ಪ್ರೇರಣೆ. ನಾವು 100 ದಿವಸ ಹೋರಾಟ ಮಾಡೋದು, ಎಸ್, ನಮಗೇನು ಸುಸ್ತಾಗಿಲ್ಲ. ಅವತ್ತಿನ ಕಾಲದಲ್ಲಿ ನಮ್ಮ ಹಿರಿಯರು ಭಗತ್ ಸಿಂಗ್ ಅವರ ಪ್ರೇರಣೆ ಜೊತೆಗೆ ಭಗತ್ ಸಿಂಗ್ನವರ ಚಿಕ್ಕಪ್ಪನವರ ನೇತೃತ್ವದಲ್ಲಿ 9 ತಿಂಗಳು ನಾವು ಕೂತ್ಕೊಂಡಿದ್ದೇವೆ ಧರಣಿ. ಸೊ ಆ ಧರಣಿ ಕೂತ್ಕೊಂಡು ನಾವು ಏನು ಸರ್ಕಾರವನ್ನು ಮಣಿಸಿದ್ದೇವೆ ಮತ್ತು ಆ ಒಂದು ಪ್ರಸ್ತಾವಿತ ಮಸೂದೆಯನ್ನು, ಬ್ರಿಟಿಷ್ ಸರ್ಕಾರದ ಮಸೂದೆಯನ್ನು ವಾಪಸ್ ಪಡೆಯುವಂತೆ ಮಾಡಿದ್ದೇವೆ. ಸೊ ಇವತ್ತು ಕೂಡ ನಾವು ಈ ಹೋರಾಟದಿಂದ ಹಿಂದಕ್ಕೆ ಸರಿಯುವುದಿಲ್ಲ ಅನ್ಲೆಸ್ ಆ ಸರ್ಕಾರ ಈ ಒಂದು ಮಸೂದೆಗಳನ್ನು, ಕೃಷಿ ಮಸೂದೆಗಳನ್ನು, 3 ಮಸೂದೆಗಳನ್ನು ವಾಪಸ್ ಪಡೆದ ನಂತರವೇ ನಾವು ಹೋಗುವಂಥದ್ದು. ಸೊ ಭಗತ್ ಸಿಂಗಿನ ರಕ್ತ, ಭಗತ್ ಸಿಂಗಿನ ಕಿಚ್ಚು ನಮ್ಮಲ್ಲಿದೆ ಅನ್ನುವಂಥದ್ದನ್ನು ರೈತರು, ರೈತ ಹೋರಾಟಗಾರರು, ರೈತ ನಾಯಕರು ಇವತ್ತು ಹೇಳ್ತಾ ಇದ್ದಾರೆ. ಸೊ ಇದನ್ನು ನೆನಪು ಮಾಡಿಕೊಂಡು ನಾನು ಇವತ್ತಿನ ಈ ಒಂದು ಸಂವಾದವನ್ನು ಆರಂಭಿಸ್ತಾ ಇದ್ದೇನೆ. ಎಸ್, ಇದು ಯಾದವ್ ಶೆಟ್ಟಿ ಅವರೇ, ಈಗ ನಾವು ಈ ಒಂದು ಹೋರಾಟದ ಸಂದರ್ಭದಲ್ಲಿ, ಎಸ್, ಕರ್ನಾಟಕದಲ್ಲಿ ಕೂಡ ರೈತ ಮಹಾಪಂಚಾಯತ್ ನಡೀತಾ ಉಂಟು. ಈಗಾಗಲೇ ಶಿವಮೊಗ್ಗದಲ್ಲಿ ನಡೆಯಿತು. ನಿನ್ನೆ ದಿವಸ ಬೆಂಗಳೂರಲ್ಲಿ ಕೂಡ ದೊಡ್ಡ ಮಟ್ಟದ ರೈತರ ಹೋರಾಟ ನಡೆಯಿತು. ಟಿಕಾಯತ್ ಅವರು ಭಾಗವಹಿಸಿದ್ರು, ಅದೇ ರೀತಿ ದರ್ಶನ್ ಪಾಲ್, ಜೊತೆಗೆ ನಿಮ್ಮ ಏನು ಯುದ್ಧವೀರ್ ಸಿಂಗ್, ದಿಲ್ಲಿಯಲ್ಲಿ ಏನು ಹೋರಾಟವನ್ನು ಮುನ್ನಡೆಸ್ತಾ ಇರುವಂಥ ನಾಯಕರುಗಳೆಲ್ಲ ಬಂದು ಭಾಗವಹಿಸ್ತಾ ಇದ್ದಾರೆ. ಎಸ್, ನಾನು
ಹುತಾತ್ಮ ಭಗತ್ ಸಿಂಗ್, ರಾಜಗುರು, ಸುಖದೇವ್ ಇವರನ್ನೆಲ್ಲ ನೆನಪಿಸ್ತಾ ಅವರ ಕ್ರಾಂತಿಯ ಕಿಚ್ಚುಗಳನ್ನೆಲ್ಲ ನೆನಪಿಸಿಕೊಳ್ಳುತ್ತಾ ನಿಮ್ಮ ರೈತರ ಹೋರಾಟ ಯಾವ ದಿಕ್ಕು ದಿಸೆಯಲ್ಲಿ ಸಾಗ್ತಾ ಉಂಟು? 100 ದಿವಸ ದಾಟಿದೆ. ಯಾದವ್ ಶೆಟ್ಟಿ ಅವರೇ, ಭಗತ್ ಸಿಂಗ್ ಬದುಕಿದ್ದು 23 ವರ್ಷ. ಹೌದು. 23 ವರ್ಷದ ಹುಡುಗ ನಗುನಗುನತೆ ಗಲ್ಲಿಗೇರಿಸಿದಾಗ ಹೌದು, ಇಡೀ ದೇಶದ ಸ್ವಾತಂತ್ರ್ಯ ಹೋರಾಟಕ್ಕೆ ಅದೊಂದು ದೊಡ್ಡ ಸ್ಫೂರ್ತಿಯಾಗಿತ್ತು. ಹೌದು. ಭಗತ್ ಸಿಂಗ್ ಜೈಲಿನಲ್ಲಿದ್ದಾಗ ಬರೆದಂಥ ಲೇಖನಗಳು, ಬರಹಗಳು, ಚಿಂತನೆಗಳು ಭಗತ್ ಸಿಂಗ್ನಲ್ಲಿ ಎಷ್ಟೊಂದು ವೈಚಾರಿಕ ತಿಳುವಳಿಕೆ ಇತ್ತು ಅಂತ ಗೊತ್ತಾಗ್ತದೆ. ಹೌದು. ಆವತ್ತು ಆ ಕಾಲಘಟ್ಟದಲ್ಲಿ 1917ರಲ್ಲಿ ಸೋವಿಯತ್ ಕ್ರಾಂತಿಯಾಗಿತ್ತು, ಸಮಾಜವಾದಿ ವ್ಯವಸ್ಥೆ ಇತ್ತು. ಭಗತ್ ಸಿಂಗ್ನಲ್ಲಿ ಕೂಡ ಅಂಥ ಆಶಯ ಕೂಡ ಇತ್ತು. ನೀವು ಹೇಳಿದಂತೆ ಬ್ರಿಟಿಷ್ ಸರ್ಕಾರದ ವಿರುದ್ಧ ಅವರ ಚಿಕ್ಕಪ್ಪ ಮಾತ್ರ ಅಲ್ಲದೆ ಮಾವ ಕೂಡ ದೊಡ್ಡದಾದ ಶಿಕ್ಷೆಯನ್ನು ಬ್ರಿಟಿಷ್ ಸರ್ಕಾರದಿಂದ ಅನುಭವಿಸಿದ್ರು. ತಂದೆ ಕೂಡ ಜೈಲಿಗೆ ಹೋಗಿದ್ದು. ಇವತ್ತು ದೆಹಲಿಯಲ್ಲಿ ನಡೆದಂಥ ಚಳವಳಿ, ಇಡೀ ಚಳವಳಿಯಲ್ಲಿ ಕೂಡ ಅದು ಚಳವಳಿ ಯಾವ ರೀತಿ ಅಂತ ನಾವು ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ನಮಗೇನು ಗೊತ್ತು, ಚಳವಳಿಯನ್ನು ಒಂದು ಕಡೆ ಬರ್ತಾರೆ, ಸ್ವಲ್ಪ ಮಾತಾಡ್ತಾರೆ, ಸ್ಟ್ರೈಕ್ ಮಾಡಿ ಹೋಗ್ತಾರೆ, ಅಷ್ಟೇ ಇದ್ದಾರೆ. ಆದ್ರೆ ಇದು ಹೊಸತೊಂದು ರೂಪ, ಈ ಚಳವಳಿಗೆ ಸ್ವರೂಪ ಸ್ವತಂತ್ರ ಭಾರತದಲ್ಲೇ ಒಂದು ಚಾರಿತ್ರಿಕವಾದ ಹೋರಾಟ. ಪಂಜಾಬ್ ಹರಿಯಾದಿಂದ ಬಂದಂತ ಆ ಚಳವಳಿಗಾರರು ಬಹಳಷ್ಟು ಅವರ ಮಕ್ಕಳು ಸೇನೆಯಲ್ಲಿ ಕೂಡ ಇದ್ದವರು, ಸೈನಿಕರ ಕೂಡ ಆಗಿದ್ದವರು. ಬಂದಂಥವ್ರು ಇಡೀ ಆ ಒಂದು ಊರನ್ನೇ ಗ್ರಾಮವನ್ನಾಗಿ ಮಾಡಿದ್ರು. ಆ ಗ್ರಾಮವನ್ನಾಗಿ ಮಾಡಿ ಅವರಿಗೆ ನಾವು ನಮ್ಮ ಬೇಡಿಕೆ ಇಡದೆ ಇಲ್ಲಿ ಹಿಂತಿರುಗುದಲ್ಲ ಅನ್ನೋ ಘೋಷಣೆಯನ್ನು ಮಾಡಿದ್ರು. ಅದು ಆವತ್ತಿನ ಸ್ಫೂರ್ತಿ. ಅದರ ಒಟ್ಟಿಗೆನೆ ಭಗತ್ ಸಿಂಗ್ರ ಜೀವನ ಗಾಥೆ, ಭಗತ್ ಸಿಂಗ್ ಏನು, ಅವರ ಚರಿತ್ರೆ ಏನು, ಅವರ ಹೋರಾಟದ ಪರಂಪರೆ ಏನು, ಆವತ್ತು ಸ್ವಾತಂತ್ರ್ಯಕ್ಕಾಗಿ ಏನೆಲ್ಲ ಹೋರಾಟ ಮಾಡಿದ್ದಾರೆ, ಆ ಕ್ರಾಂತಿಕಾರಿ ವಿಚಾರಗಳನ್ನು ಕೂಡ ಇಲ್ಲಿ ಬಂದಂತ ಚಳವಳಿಗಾರರು ಗೋಡೆ ಬರ, ಭಾಷಣ ಮತ್ತೆ ತಿಳುವಳಿಕೆಗಳು ಎಲ್ಲ ಕೊಡುವುದರ ಮುಖಾಂತರ ಅದು ಇನ್ನಷ್ಟು ಅವರಿಗೆ ಸ್ಫೂರ್ತಿ ಕೊಟ್ಟಿತ್ತು. ಇಡೀ ಚಳವಳಿಗೆ ದೊಡ್ಡದಾದ ಸ್ಫೂರ್ತಿ ಕೊಟ್ಟಿತ್ತು. ಇಡೀ ನೋಡಿ ಏನಂತ ಹೇಳಿದ್ರೆ, ಇವತ್ತು ಕೂಡ 2 ಲಕ್ಷ ಮಂದಿ ಅಲ್ಲಿದ್ದಾರೆ. ಇವತ್ತು ಕೂಡ ಗಡಿ ಭಾಗಗಳಲ್ಲಿ ಮತ್ತೆ ರಸ್ತೆಗಳು ಕೂಡ ನಮ್ಮ ತರ ಇಲ್ಲಿ ಏನು 2 ಲೇನ್ ಹೆದ್ದಾರಿಗಳಲ್ಲ, 10 ಲೇನ್, ಒಂದು ಕಡೆಯಿಂದ 5 ರಸ್ತೆಗಳು ಹೋಗುತ್ತೆ, ಮತ್ತೊಂದು ಕಡೆಯಿಂದ 5 ರಸ್ತೆಗಳು ಬರುತ್ತೆ. ಅಷ್ಟು ಅಗಲವಾದ, ಅಷ್ಟು ವಿಸ್ತಾರವಾದ ರಸ್ತೆ. ಅಷ್ಟು ರಸ್ತೆಯಲ್ಲಿ ಕಿಲೋಮೀಟರ್ ಗಟ್ಟಲೆ ಜನ ಸೇರಿದ್ದಾರೆ. ಎಷ್ಟು ಉದ್ದ ಇತ್ತು ಅಂತ ಹೇಳಿದ್ರೆ ಚಳವಳಿಯ ಇದು ಉದ್ದ, ಇಲ್ಲಿಂದ ಮೂಡಬಿದ್ರೆಗೆ ಎಷ್ಟು 40 ಕಿಲೋಮೀಟರ್ ಇದೆ. 25ರಿಂದ 30 ಕಿಲೋಮೀಟರ್, 25ರಿಂದ 35 ಮಿನಿಮಮ್ ವಿಸ್ತಾರವಾಗಿ ಈ ಇವತ್ತು ಕೂಡ ರೈತರು ಕೂತ್ಕೊಂಡಿದ್ದಾರೆ. ಅಷ್ಟೊಂದು ಗಂಭೀರವಾದ ಇಡೀ ಜಗತ್ತಿನಲ್ಲಿ ಮತ್ತು ಭಾರತ ದೇಶದ ಚರಿತ್ರೆಯಲ್ಲಿ ಸ್ವತಂತ್ರ ನಂತರ ಎಷ್ಟೊಂದು ಜನ ಸೇರಿದ್ದು ಬಹಳಷ್ಟು ಇದಾಗಿದೆ. ಇದು ನಿಜಕ್ಕೂ ನನಗೆ ನಿನ್ನೆ ಬೆಂಗಳೂರಿನಲ್ಲಿ ನಡೆದಾಗ್ಲಿ, ಶಿವಮೊಗ್ಗದಲ್ಲಿ ಆಗಲಿ, ಹಾವೇರಿಯಲ್ಲಿ ನಡೆದಂತಾಗಲಿ, ಇಡೀ ಕರ್ನಾಟಕದಲ್ಲಿ ಕೂಡ ಒಂದು ದೊಡ್ಡದಾದ ಬೆಂಬಲ ಇದಕ್ಕೆ ಬರ್ತದೆ. ಖಂಡಿತ ಅದು ಯಾವುದೇ ಕಾರಣಕ್ಕೂ ಇದರಲ್ಲಿ ಗೊಂದಲ ಇಲ್ಲ. ಯಾವುದೇ ಈಗ ಹೋರಾಟಗಾರರಾಗಿರುವಂತ ಏನು ಟಿಕಾಯತ್ ಅವರು ಕೂಡ ಹೇಳುವಂಥದ್ದು, ಅಥವಾ ಧರ್ಮಪಾಲ್ ಅಥವಾ ಎಲ್ಲ ನಿಮ್ಮ ಏನು ಟೋಟಲ್ ಕೋರ್ ಕಮಿಟಿ ಅವರು, ದಕ್ಷಿಣ ಭಾರತದಿಂದ ದೊಡ್ಡ ಮಟ್ಟದಲ್ಲಿ ಬೆಂಬಲಗಳು ಬೇಕು ಅಂತ. ಖಂಡಿತ ಅದು ದೊಡ್ಡ ಮಟ್ಟದಲ್ಲಿ ಜನರ ಸ್ಫೂರ್ತಿ ನೋಡ್ಬೇಕು, ಜನರ ಭಾಗವಹಿಸುವಿಕೆ ನೋಡ್ಬೇಕು. ಸಚಿವರು ಬಂದಿದ್ದಾರೆ, ಕೃಷಿ ಮಂತ್ರಿ ಅವ್ರು ನೋಡಿ ಅವರಿಗೆ ಒಂಥರ ದಿಗ್ಭ್ರಮೆ ಆಗಿದ ರೀತಿಯಲ್ಲಿ ಮಾಡಿದೆ, ಏನು ಮಾತಾಡ್ಲಿಲ್ಲ. ಅಷ್ಟು ಅವರ ಸಮ್ಮುಖದಲ್ಲಿ ಈ ಲೋಪದೋಷಗಳ ಬಗ್ಗೆ, ಸರ್ಕಾರ ಮಾಡಿದ ಬಗ್ಗೆ, ಯಾಕಾಗಿ ಮಾಡಿದರ ಬಗ್ಗೆ ಕೋಡಿಯಲ್ಲಿ ಚಂದ್ರಶೇಖರ್ ಬಹಳ ಚೆನ್ನಾಗಿ ಇದು ವಿವರ ಮಾಡಿದ್ರು ಎಲ್ಲ. ಮತ್ತು ಎಲ್ಲ ನಾವು ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಮುಂದಕ್ಕೆ ಏಪ್ರಿಲ್ 6ಕ್ಕೆ ಕರ್ನಾಟಕದ ಎಲ್ಲ ರೈತ ಸಂಘದ ಮುಖಂಡರು, ದಲಿತ ಸಂಘದ ಮುಖಂಡರು, ಕಾರ್ಮಿಕ ಸಂಘದ ಮುಖಂಡರು, ಜನಪರ ಚಳವಳಿಗೆ ಮುಟ್ಟಿಸುವ ದೊಡ್ಡದಾದ ಸಭೆ ಅಂದ್ರೆ ಇನ್ನು ಲಕ್ಷಾಂತರ ಜನ ಸೇರಿಸುವ ರೀತಿಯಲ್ಲಿ ನಾವು ಕಾರ್ಯಕ್ರಮ ಆಗ್ತೇವೆ. ಲಕ್ಷಾಂತರ ಜನ ಸೇರಿಸಿ ಕರ್ನಾಟಕದಲ್ಲಿ ಕೂಡ ಮಾತನಾಡೋಣ. ಈಗ ನಾನು ಯುವಜನ ಚಳವಳಿಯ ಮುಖಂಡ ಸಂತೋಷ್ ಬಜಾಲ್ ಅವರ ಹತ್ರ ಭಗತ್ ಸಿಂಗ್ ನ ಹೋರಾಟ ದಿನಗಳು, ನೆನಪುಗಳು ಮತ್ತು ಇವತ್ತಿನ ಈ ಸಂದರ್ಭ, ರೈತರ ಹೋರಾಟದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳು. ಒಂದು ಭಗತ್ ಸಿಂಗ್ ರೈತರಿಗೆ ಮಾತ್ರ ಅಲ್ಲ, ಅವರು ಈ ದೇಶದ ಅಸಮಾನತೆಯ ವಿರುದ್ಧ, ಕೋಮುವಾದದ ವಿರುದ್ಧ, ಪ್ರತಿಯೊಂದು ದೇಶದಲ್ಲಿ ಇರತಕ್ಕಂಥ ಈ ಅನ್ಯಾಯದ ಬುನಾದಿಯ ಮೇಲೆ ರಚನೆ ಆಗಿರುವ ಯಾವ ವ್ಯವಸ್ಥೆ ಇದೆ, ಅಸಮಾನ ವ್ಯವಸ್ಥೆ ಇದೆ, ಆ ಎಲ್ಲ ಹೋರಾಟಗಳಿಗೂ ಕೂಡ ಭಗತ್ ಸಿಂಗ್ ಸ್ಫೂರ್ತಿ, ಭಗತ್ ಸಿಂಗ್ ಆದರ್ಶ ಅಂತ. ರೈತರ ಜೊತೆ ಯುವಜನರಿಗೂ ಕೂಡ ಅವರು ಕೋಮುವಾದದ ವಿರುದ್ಧ ಆಗಿರ್ಬೋದು ಅಥವಾ ಬೇರೆ ಬೇರೆ ವಿಷಯದಲ್ಲೂ ಕೂಡ ದೊಡ್ಡ ಮಟ್ಟದ ಹೋರಾಟಗಳನ್ನ ಅವರ ಆದರ್ಶ ಅಥವಾ ಅವರ ನವಜವಾನ್ ಸಭಾ, ಭಾರತ್ ಸಭಾ ಏನು ಸಂಘಟನೆ ಇದೆ, ಆ
ಅದರ ಉದ್ದೇಶ ಮತ್ತು ಗುರಿಗಳನ್ನು ನೋಡಿದರೆ ಗೊತ್ತಾಗುತ್ತೆ ಅವರ ಆಶಯ ಏನಿತ್ತು. ಅಂದರೆ ಅವರ ಆಶಯ ಪ್ರಕಾರ ಅವರ ನವಜವಾನ್ ಭಾರತ್ ಸಭಾ ಅದರ ಉದ್ದೇಶನೇ ಬಹಳ ಮುಖ್ಯವಾಗಿ ಈ ದೇಶದ ರೈತರನ್ನ ಮತ್ತು ಕಾರ್ಮಿಕರನ್ನ ಸಂಘಟಿಸಬೇಕು ಮತ್ತು ಈ ದೇಶದ ರೈತರು ಮತ್ತು ಕಾರ್ಮಿಕರ ಒಂದು ಗಣರಾಜ್ಯವಾದ ಒಂದು ದೇಶವನ್ನ ನಿರ್ಮಾಣ ಮಾಡಬೇಕು, ಅವರ ಕೈಗೆ ಅಧಿಕಾರ ಕೊಡಬೇಕು ಅನ್ನೋದ್ರ ರೀತಿಯಲ್ಲಿ ಅವರೊಂದು ಉದ್ದೇಶ ಇತ್ತು, ಅವರ ಆಶಯ ಇತ್ತು, ಅವರ ಒಟ್ಟು ಆಶಯ ಸಮಾಜವಾದದತ್ತ ಇತ್ತು. ಆದರೆ ಇವತ್ತು ಭಗತ್ ಸಿಂಗ್ ನಮ್ಮ ಜೊತೆ ಇಲ್ಲದಿದ್ರೂ ಕೂಡ ಅವರ ನೆನಪು ಮತ್ತು ಅವರ ಆದರ್ಶ ನಮಗೆ ಇವತ್ತಿಗೂ ಕೂಡ ಇದೆ. ಯಾಕೆಂದ್ರೆ ನೀವು ಹೇಳಿದ ರೀತಿಯಲ್ಲಿ ಅವರ ಚಿಕ್ಕಪ್ಪ ಅವರು ಗದ್ದಾರ್ ಪಕ್ಷದಲ್ಲಿ ತೊಡಗಿಸಿಕೊಂಡು ಗದ್ದಾರ್ ಚಳುವಳಿಯನ್ನ ನೋಡಿದಂತ ಭಗತ್ ಸಿಂಗ್ ಅದನ್ನ ಆದರ್ಶವಾಗಿ ಇಟ್ಕೊಂಡು ಆ ಹೋರಾಟವನ್ನ ಅವರ ಮನೆತನದಲ್ಲೇ ಹುಟ್ಟಿ ಬಂದಂತ ಹೋರಾಟ ಚಳುವಳಿಗಳನ್ನ ನೋಡಿ ಅವರು ಆ ಸಂದರ್ಭದಲ್ಲಿ ಗದ್ದಾರ್ ಪಕ್ಷದಲ್ಲಿದ್ದಂತ ಕರ್ತಾರ್ ಸಿಂಗ್ ಅನ್ನೋ ಒಬ್ಬ ಯುವಕ 20 ವರ್ಷದಲ್ಲಿ ಗಲ್ಲಿಗೆ ಹೋಗಿದ್ದಾರೆ. ಭಗತ್ ಸಿಂಗ್ ನ ಮುಂಚೆ ಕರ್ತಾರ್ ಸಿಂಗ್ ಅನ್ನೋ ಒಬ್ಬ ಯುವಕ ಗಲ್ಲಿಗೆ ಹೋಗಿದ್ದಾರೆ. ಆದ್ರೆ ಅವರನ್ನ ಇವಾಗ್ಲೂ ಕೂಡ ಭಗತ್ ಸಿಂಗ್ ಆ ಸಂದರ್ಭದಲ್ಲಿ ಅವರ ಪಾಕೆಟ್ ಅಲ್ಲಿ ಅವರ ಫೋಟೋವನ್ನ ಇಟ್ಟು ಕರ್ತಾರ್ ಸಿಂಗ್ ನ ಫೋಟೋವನ್ನು ಇಟ್ಟು ಅವರನ್ನ ಆದರ್ಶವಾಗಿ ಇಟ್ಕೊಂಡ್ರು. ನಾವ್ಯಾವ ಈಗ ಏನು ಭಗತ್ ಸಿಂಗ್ರ ಫೋಟೋವನ್ನ ಪಾಕೆಟ್ ಅಲ್ಲಿ ಇಟ್ಟಿದ್ದೇವೋ ಅದೇ ರೀತಿ ಕರ್ತಾರ್ ಸಿಂಗ್ ನ ಪಾಕೆಟ್ ಅಲ್ಲಿ ಅವರು ಕರ್ತಾರ್ ಸಿಂಗ್ ನ ಫೋಟೋವನ್ನ ಇಟ್ಕೊಂಡಿದ್ರು. ಭಗತ್ ಸಿಂಗ್ ಅವರು ಹೋರಾಟಕ್ಕೆ ಪ್ರೇರಣೆ ಆಗಿರುವಂತದ್ದು ಒಂದು ಅದಾದ್ರೆ ಮತ್ತೊಂದು ಜಲಿಯನ್ ವಾಲಾ ಬಾಗ್ 1919ರಲ್ಲಿ ಜಲಿಯನ್ ವಾಲಾ ಬಾಗ್ ಘಟನೆ ಏನಿದೆ ಅಂದ್ರೆ ಆ ಸಂದರ್ಭದಲ್ಲಿ ಬ್ರಿಟಿಷ್ ಸರ್ಕಾರ ಯಾರು ಹೋರಾಟ ಮಾಡ್ತಾರೆ ಅಥವಾ ಅನುಮಾನವಾಗಿ ಯಾರು ಇರ್ತಾರೆ ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ಗಲಭೆ ಅಥವಾ ಚಳುವಳಿಗಳನ್ನ ರೂಪಿಸ್ತಾರೆ ಅವರನ್ನ ವಿನಾಕಾರಣ ಜೈಲಿಗಟ್ಟುವಂತ ಒಂದು ಕಾನೂನನ್ನ ಕಾಯ್ದೆಯನ್ನ ತರ್ತಾರೆ. ಅದಕ್ಕೆ ವಿರುದ್ಧವಾಗಿ ಅಲ್ಲಿಯ ಪ್ರಭಾವಿ 2 ಹೋರಾಟಗಾರರನ್ನ ಜೈಲಿಗೆ ಆಗುವಾಗ 20,000 ಜನ ಜಲಿಯನ್ ವಾಲಾ ಬಾಗ್ನಲ್ಲಿ ಹೋರಾಟ ಮಾಡ್ತಾರೆ. ಆ ಹೋರಾಟದ ಪ್ರೇರಣೆಯಿಂದಾನೆ ಅಲ್ಲಿ ಆಗಿರ್ತಕ್ಕಂಥ ಗೋಲಿಬಾರ್ 1600 ಸುತ್ತಿನ ಒಂದು ಗೋಲಿಬಾರ್ ಆಗುತ್ತೆ, 367 ಜನರಷ್ಟು ಹತರಾಗ್ತಾರೆ. ಅದನ್ನ ಅಲ್ಲಿಯ ಮಣ್ಣನ್ನ ತಗೊಂಡು ಅವರ ಬುತ್ತಿಯಲ್ಲಿಟ್ಟು ಅಲ್ಲಿ ಪ್ರೇರಣೆ ಅಂದ್ರೆ ಆವಾಗ ಏನು ಬ್ರಿಟಿಷ್ ಸರ್ಕಾರ ಹೋರಾಟಗಾರರನ್ನ ಬಂಧನ ಮಾಡುವಂಥದ್ದು ಈಗ ನಾವು ನೋಡ್ತಾ ಇದ್ದೇವೆ. ನರೇಂದ್ರ ಮೋದಿ ಸರ್ಕಾರ ಅದೇ ರೀತಿ ಮಾಡ್ತಾ ಇದೆ. ಮತ್ತೊಂದು ಕಡೆ ಏನಂದ್ರೆ ಅವತ್ತಿನ ಜನರಲ್ ಡಯರ್ ಅಷ್ಟು ಸುತ್ತಿನ ಒಂದು ಗೋಲಿಬಾರ್ ಮಾಡಿ ಅಷ್ಟು ಜನರನ್ನು ಕೊಂದಿದ್ದಾರೆ ಅಂದ್ರೆ ಆ ರೀತಿಯ ಕಾನೂನನ್ನ ಇದೆ ಅಂದ್ರೆ ಇವತ್ತು ರೈತರು ಡೆಲ್ಲಿಯಲ್ಲಿ ಸಿಂಗು ಬಾರ್ಡರಲ್ಲಿ ಅಷ್ಟು ಹೋರಾಟ ಮಾಡಿದ್ರು ಕೂಡ ಒಂಚೂರು ಲೆಕ್ಕ ಮಾಡದೆ ಏನು ಕೂಡ ವ್ಯವಸ್ಥೆ ಮಾಡಿದೆ ಅವರ ವಿರುದ್ಧ ಪಿತೂರಿ ಮಾಡ್ತಾ ಇದ್ದಾರೆ, ಲಾಠಿ ಚಾರ್ಜ್ ಮಾಡ್ತಾ ಇದ್ದಾರೆ. ಅವರ ವಿರುದ್ಧ ಹಲವಾರು ಷಡ್ಯಂತ್ರಗಳನ್ನು ಮಾಡಿ ಆ ಹೋರಾಟವನ್ನು ದಮನ ಮಾಡುವುದು ನೋಡಿದ್ರೆ ಇವತ್ತಿನ ಜನರಲ್ ಡಯರ್ ಯಾರು ಅಂತ ಕೇಳಿದ್ರೆ ಈಗಿನ ಅಮಿತ್ ಶಾ ಇವತ್ತಿನ ಜನರಲ್ ಡಯರ್ ಅಂತ ಕಾಣ್ತಾ ಇದೆ. ಹಾಗಾಗಿ ಭಗತ್ ಸಿಂಗ್ ಹೋರಾಟದ ಹಾದಿಯಲ್ಲಿ ರೈತ ಚಳುವಳಿ ನಡೀತಾ ಇದೆ. ರೈತರ ಚಳುವಳಿ ಜೊತೆ ಯುವಜನ ಹೋರಾಟಕ್ಕೂ ಅಸಮಾನತೆಯ ವಿರುದ್ಧ ಹೋರಾಟಕ್ಕೂ ಕೋಮುವಾದದ ವಿರುದ್ಧ ಹೋರಾಟಕ್ಕೂ ನಮಗೆ ಭಗತ್ ಸಿಂಗ್ ಸ್ಫೂರ್ತಿ. ಪ್ರೇಮನಾಥ್ ಶೆಟ್ಟಿ ಅವರೇ 23ನೇ ಮಾರ್ಚ್ ಹುತಾತ್ಮ ಭಗತ್ ಸಿಂಗ್ ಸುಖದೇವ್ ಅವರನ್ನು ನೆನೆಸ್ತಾ ಅವರೇ ನಮಗೆ ಸ್ಫೂರ್ತಿಯಾಗಿದೆ. ಇವತ್ತೇನು ನಮ್ಮ ಡೆಲ್ಲಿಯ ಏನು ಚಳವಳಿ ನಡೀತದೆ ಇದಕ್ಕೆ ಅವರೇ ಸ್ಫೂರ್ತಿಯಾಗಿದ್ದಾರೆ. ಆಮೇಲೆ ಅದೇ ರೀತಿ ಅವರ ಚಳವಳಿ ಇದ್ದಿದ್ದು ಬಲಾಢ್ಯರ ಮತ್ತು ಶೋಷಿತರ ಚಳವಳಿ, ಸರ್ಕಾರದ ವಿರುದ್ಧ ಚಳವಳಿ ಅಲ್ಲ. ನಮ್ಮ ಚಳವಳಿ ಕೂಡ ಇವತ್ತು ಬಲಾಢ್ಯರ ಮತ್ತು ನಮ್ಮ ಶೋಷಿತ ರೈತ ಕಾರ್ಮಿಕ ದಲಿತರ ವಿರುದ್ಧ ಹೋರಾಟ ಇರುವುದು, ನಮ್ಮ ಸರ್ಕಾರದ ವಿರುದ್ಧ ಅಲ್ಲ. ಇವತ್ತು ಸರ್ಕಾರಗಳು ಏನ್ ಮಾಡ್ತವೆ ಅಂದ್ರೆ ಬಲಾಢ್ಯರನ್ನು ಬೆಳೆಸುವಂತ ಕೆಲಸಗಳು ಮಾಡ್ತವೆ, ಶೋಷಿತರನ್ನು ಕಡೆಗಣಿಸ್ತಾ ಇದ್ದಾವೆ. ರಿಲಯನ್ಸ್ ಅಂಬಾನಿ ಈ ದೇಶದ ಭಾರತೀಯ ಕೃಷಿ ಪರಂಪರೆಯನ್ನ ನಾಶ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಅದರ ಜೊತೆಯಲ್ಲಿ ಪ್ರಜಾಪ್ರಭುತ್ವದ ಕಗ್ಗೋಲೆಯಲ್ಲಿ ನಡೀತಾ ಇದೆ. ಪ್ರಜಾಪ್ರಭುತ್ವ ಏನಿದೆ ಇವತ್ತು ಅಳಿವಿನ ಅಂಚಿಗೆ ಬಂದಿದೆ. ಇವರ ಧರ್ಮಾಧಾರಿತ ಈ ರಾಜಕೀಯದಿಂದಾಗಿ ಭಗತ್ ಸಿಂಗ್ ಅವರ ಆಶಯ ಇದ್ದಿದ್ದು ಕೂಡ ಧರ್ಮ ಆಧಾರಿತ ಆಡಳಿತದ ವಿರುದ್ಧನೇ ಇದ್ದಿದ್ದು. ನಮ್ದು ಹೋರಾಟ ಇರೋದು ಡೆಲ್ಲಿಯಲ್ಲಿ ಈಗ ಚಾರಿತ್ರಿಕ ಹೋರಾಟವನ್ನು 116 ದಿನದಿಂದ ಮಾಡ್ತಾ ಇದ್ವಿ. ಇದು ಭಾರತದ ಇತಿಹಾಸದಲ್ಲಿ ಒಂದು ಚಾರಿತ್ರಿಕ ಹೋರಾಟ. ಇದು ಗಿನ್ನೀಸ್ ದಾಖಲೆಯ ದಾಪುಗಾಲ ಆಗ್ತಾ ಇದೆ. ಸದ್ಯದಲ್ಲಿ ಇದು ಗಿನ್ನೀಸ್ ರೆಕಾರ್ಡ್ಗೆ ಹೋಗ್ತಾ ಇದೆ. ಈ ಚಾರಿತ್ರಿಕ ಹೋರಾಟ ಇದು ಇತಿಹಾಸದಲ್ಲಿ ಮರುಕಳಿಸಕ್ಕೂ ಸಾಧ್ಯವಿಲ್ಲದ ನಾವು ಬಯಸ್ತೀವಿ. ಅದರಿಂದಾಗಿ ಈ ಚಳವಳಿನ ನಾವು ನಮ್ಮ ಸಮಾನ ಮನಸ್ಕರು ಏನಿದ್ದೀವಿ ನಾವು ಎಲ್ಲರೂ ಭಾಗವಹಿಸಬೇಕು ಅನ್ನೋದೇ ನನ್ನ ಆಶಯ. ಯಾಕೆಂದ್ರೆ ನಮ್ಮ ಮುಂದಿನ ಪೀಳಿಗೆಗೆ ನೀವು ಏನು ಚಳವಳಿಯಲ್ಲಿ ನಡೆಸಿದ್ರಿ, ಏನು ಸ್ವಾತಂತ್ರ್ಯ ಚಳವಳಿ ನಡೆದಿತ್ತು ಅದಕ್ಕೆ ಪೂರಕವಾದ ಚಳವಳಿ ಇವತ್ತು ನಡೀತಾ ಇದೆ. ಆಮೇಲೆ ಡೆಲ್ಲಿ ಏನ್ ಅಧಿಕಾರ ನಡೆಸುವವರು ಹೇಳ್ತಾರೆ ಇದು ಉತ್ತರ ಭಾರತದ ಚಳವಳಿ ಅಂತ. ಇವತ್ತು ಉತ್ತರ ಭಾರತದ ಚಳವಳಿ ಅಲ್ಲ, ಇದು ಪೂರ್ವದಿಂದ ಪಶ್ಚಿಮಕ್ಕೆ, ಪಶ್ಚಿಮದಿಂದ ಉತ್ತರದಿಂದ ದಕ್ಷಿಣಕ್ಕೆ ಚಳವಳಿ ಇವತ್ತು ಹಮ್ತಾ ಇದೆ. ಅದಕ್ಕೆ ಸಾಕ್ಷಿಯಾಗಿ ಮೊನ್ನೆ ಹಾವೇರಿಯಲ್ಲಿ ನಡೀತು, ನಮ್ಮ ಬೆಂಗಳೂರು ಚಲೋ ನಡೀತು, ಮೊನ್ನೆ ಹಾವೇರಿಯಲ್ಲಿ ನಡೀತು, ಆಮೇಲೆ ಮುಂಚಿನ ಶಿವಮೊಗ್ಗದಲ್ಲಿ ನಡೀತು. ಇದಕ್ಕೆ ಭಾರಿ ಸಾಗರೋಪಾದಿಯಲ್ಲಿ ಜನ ಸೇರಿದ್ರು. ಈ ಚಳವಳಿ ಇನ್ನಷ್ಟು ಗಟ್ಟಿಯಾಗ್ತದೆ. ಇದು ಮುಂದಕ್ಕೆ ಈಗ ತಮಿಳುನಾಡು ಕೇರಳಕ್ಕೂ ಪ್ರಸ್ತಾಪಿಸ್ತಾ ಇದೆ. ಇದು ಇಡೀ ದೇಶದಲ್ಲಿ ಒಂದು ಚಾರಿತ್ರಿಕ ಚಳವಳಿಯಾಗಿ ಒಮ್ಮಲ್ಲಿ ಎಲ್ಲ ಲಕ್ಷಣಗಳು ಕಾಣ್ತವೆ. ಅದರ ಜೊತೆಯಲ್ಲಿ ನಮ್ಮ ರಾಕೇಶ್ ಸಿಂಗ್ ಸಿಕಾಯತ್ ಇರ್ಬೋದು,
ಯದುವೀರ್ ಸಿಂಗ್ ಇರ್ಬೋದು, ದರ್ಶನ್ ಪಾಲ ಅಂತ ಆ ಏಜಲ್ಲೂ ಕೂಡ ಅವರು ಉತ್ಸಾಹಿಗಳಾಗಿ ಇಡೀ ದೇಶಾದ್ಯಂತ ಚಳವಳಿಯನ್ನು ಗಟ್ಟಿಗೊಳಿಸಲಿಕ್ಕೆ ಅವರು ಪ್ರಾರಂಭಿಸಿದ್ದಾರೆ. ಅವ್ರ ಜೊತೆ ನಾವು ಕೈ ಜೋಡಿಸಿ ಅವರ ಕೊಂಡಿಯಾಗಿ ನಾವು ಕೆಲಸ ಮಾಡ್ತೀವಿ ಕರ್ನಾಟಕ. ಎಸ್ 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 ವೀಕ್ಷಕರು, ನಾವು ಒಂದು ಸಣ್ಣ ಬ್ರೇಕ್ ತಗೊಳ್ತೀವಿ. ಬ್ರೇಕ್ ನಂತರ ಈ ಒಂದು ಸಂವಾದ ಮುಖ್ಯವಾಗಿ ಭಗತ್ ಸಿಂಗ್ ಅವರನ್ನು ನೆನೆದು ನಡೀತಾ ಇರುವಂಥ ಈ ಒಂದು ಚಳವಳಿಯ ಸಂಬಂಧ ಮಾತುಕತೆ ಮುಂದುವರಿಯುತ್ತೆ. ಈಗ ಒಂದು ಸಣ್ಣ ಬ್ರೇಕ್. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಎಸ್ ರೈತ ಚಳವಳಿಗೆ, ರೈತ ಹೋರಾಟಕ್ಕೆ, ರೈತರ ಚಾರಿತ್ರಿಕ ಹೋರಾಟಕ್ಕೆ ಭಗತ್ ಸಿಂಗ್ ಕೂಡ ಪ್ರೇರಣೆ. ಇವತ್ತು ಭಗತ್ ಸಿಂಗ್ ಅವರ ಒಂದು ಹುತಾತ್ಮ ದಿನ. ಭಗತ್ ಸಿಂಗ್, ರಾಜ್ಗುರು ಸುಖದೇವ್ ಅವರನ್ನು ಗಲ್ಲಿಗೆ ಇರಿಸಿದಂಥ ದಿವಸ 1931 ಮಾರ್ಚ್ 23ರಂದು ಬ್ರಿಟಿಷ್ ಸರ್ಕಾರದ ನೀತಿ ನಿರೂಪಣೆಗಳನ್ನು ವಿರೋಧಿಸಿ ಹೋರಾಟ ಮಾಡಿದ್ದಕ್ಕೆ ಅವತ್ತಿನ ಬ್ರಿಟಿಷರ ಪಾರ್ಲಿಮೆಂಟ್ ಮೇಲೆ ಬಾಂಬ್ ಎಸೆದಕ್ಕಾಗಿ ಅವರನ್ನು ಗಲ್ಲಿಗೆ ಏರಿಸ್ತಾರೆ. ಗಲ್ಲಿಗೆ ಏರಿಸುವ ಮೊದಲ ದಿವಸ ಎಸ್, ನಾನು ಈ ಒಂದು ಸಂವಾದವನ್ನು ಮಾತನಾಡುವ ಸಂದರ್ಭದಲ್ಲಿ ನಮ್ಮ ಜೊತೆಗೆ ರೈತ ಮುಖಂಡರಾಗಿರುವಂಥ ಪ್ರೇಮನಾಥ್ ಶೆಟ್ಟಿ ಬಾಳ್ತಿಲ ಅವರು, ಆಮೇಲೆ ಯಾದವ್ ಶೆಟ್ಟಿ ಅವರು ಮತ್ತು ಸಂತೋಷ್ ಬಜಾಲ್ ಅವರು ಯುವಜನ ಚಳವಳಿಯ ಮುಖಂಡರು ನಮ್ಮ ಜೊತೆಗಿದ್ದಾರೆ. ಎಸ್, ಭಗತ್ ಸಿಂಗ್ ಅವರನ್ನು ಗಲ್ಲಿಗೆ ಏರಿಸುವ ಮೊದಲ ದಿವಸ ಜೈಲರ್ ಕೇಳ್ತಾರೆ, ಎಸ್ ಏನಾದರೂ ಮಾತನಾಡಲಿಕ್ಕೆ ಉಂಟಾ, ಏನಾದರೂ ಹೇಳಲಿಕ್ಕೆ ಉಂಟಾ, ಕೇಳಲಿಕ್ಕೆ ಉಂಟಾ ಅಂತ. ಆ ಕ್ಷಣದಲ್ಲಿ ಭಗತ್ ಸಿಂಗ್ ತಲೆ ಕೂಡ ಎತ್ತುವುದಿಲ್ಲ. ಎಸ್, ಭಗತ್ ಸಿಂಗ್ ಲೆನಿನ್ನ ಜೀವನ ಚರಿತ್ರೆಯನ್ನು ಓದ್ತಾ ಇರ್ತಾರೆ. ಲೆನಿನ್ ಒಬ್ಬ ಜಾಗತಿಕ ಮಟ್ಟದ ಕ್ರಾಂತಿಕಾರಿ, ಕಮ್ಯುನಿಸ್ಟ್ ಮೂವ್ಮೆಂಟ್ನ ಒಬ್ಬ ನೇತಾರನಾಗಿರ್ತಾನೆ. ಲೆನಿನ್ನ ಜೀವನ ಚರಿತ್ರೆಯನ್ನು ಆ ಕ್ಷಣದಲ್ಲಿ ನೋಡ್ತಾ ಇರ್ತಾನೆ. ಹೇಳ್ತಾನೆ ಒಂದು ಮಾತು, ಒಬ್ಬ ಕ್ರಾಂತಿಕಾರಿ ಇನ್ನೊಂದು ಕ್ರಾಂತಿಕಾರಿಯನ್ನು ಭೇಟಿ ಮಾಡುವ, ಅಥವಾ ಒಬ್ಬ ಕ್ರಾಂತಿಕಾರಿ ಇನ್ನೊಬ್ಬ ಕ್ರಾಂತಿಕಾರಿ ಜೊತೆಗೆ ಅನುಸಂಧಾನ ಮಾಡ್ತಾ ಇರುವ ಕ್ಷಣ ಇದು, ನನಗೆ ಡಿಸ್ಟರ್ಬ್ ಮಾಡಬೇಡ ಅಂತ. ಎಸ್, ಒಂದಷ್ಟು ಓದಿದ ನಂತರ ಮತ್ತೆ ಜೈಲರ್ ಜೊತೆಗೆ ಮಾತನಾಡ್ತಾನೆ. ಎಸ್, ನನಗೆ ಏನು ಹೇಳುವಂಥದ್ದು ಕೇಳುವಂಥದ್ದು ಇಲ್ಲ ಅಂತ. ಅಂದರೆ ಯಾವ ಮಟ್ಟಿಗೆ ಲೆನಿನ್ನಿಂದ ಭಗತ್ ಸಿಂಗ್ ಪ್ರೇರಣೆ ಪಡೆದಿದ್ದ ಅಥವಾ ಪ್ರಭಾವಿತ ಆಗಿದ್ದ, ಮತ್ತು ಲೆನಿನ್ ಭಗತ್ ಸಿಂಗ್ಗೆ ಇದ್ದಂಥ ಒಂದು ವೈಚಾರಿಕ ಸ್ಪಷ್ಟತೆಯನ್ನು ಕೇವಲ 23 ವರ್ಷದ ಯುವಕ ಲೆನಿನ್ನ ಬಗ್ಗೆ ಅಥವಾ ಲೆನಿನ್ನ ಇಂದ ಪಡೆದಂಥ ಪ್ರಭಾವವನ್ನು ಅದು ಕೂಡ ನಾಳೆ ಬೆಳಿಗ್ಗೆ, ನಾಳೆ ಮುಂಜಾನೆ ಇರುವುದಿಲ್ಲ, ನಾವು ನೇನಿಗೆ ಗಲ್ಲಿಗೆ ಕೊಡ್ತಾರೆ ನಮ್ಮನ್ನಂತ ಗೊತ್ತಿದ್ದರೂ ಕೂಡ ಅವರು ತೋರಿದಂಥ ಒಂದು ದಿಟ್ಟತನ. ಎಸ್, ಅದನ್ನೇ ಇವತ್ತು ರೈತರು, ದಿಲ್ಲಿಯಲ್ಲಿ ಕುಳಿತುಕೊಂಡಿರುವ ರೈತರು ಹೇಳಿರುವಂಥದ್ದು, ನಾವು ಸಾವಿಗೆ ಹೆದರುವವರಲ್ಲ, ನಾವು ಎದೆ ಕೊಡಲಿಕ್ಕೆ ಕೂಡ ತಯಾರಿದ್ದೇವೆ ಅಂತ. ಎಸ್, ಯಾದವ್ ಶೆಟ್ಟಿ ಅವರೇ, ಭಗತ್ ಸಿಂಗ್ ರೈತರಿಗೆ ಪ್ರೇರಣೆ ಅಥವಾ ರೈತ ಹೋರಾಟಕ್ಕೆ ಪ್ರೇರಣೆ ಮತ್ತು ರೈತ ಚಳವಳಿ. ಎಸ್, ನೀವು ಆಗಲೇ ಹೇಳಿದ್ರಿ, ದಕ್ಷಿಣ ಭಾರತ ಜನ ಕೂಡ, ರೈತರು ಕೂಡ ಅದಕ್ಕೆ ಬೆಂಬಲ ವ್ಯಕ್ತ ಆಗಬೇಕು ಅಂತ. ಎಸ್, ಇದು ಮುಂದಿನ ನಿಮ್ಮ ನಡೆಗಳು, ಹೋರಾಟಗಳು. ಎಸ್ ನೋಡಿ, ನವೆಂಬರ್ 26ಕ್ಕೆ ಪ್ರಾರಂಭವಾದ ಈ ಚಳವಳಿ ಹೌದು, ಸುಮಾರು 120 ದಿನ ಹೆಚ್ಚು ಆಗಿದೆ. ಹೌದು, ಸುಮಾರು 251 ಜನ ಪ್ರಾಣ ತೆತ್ತಿದ್ದಾರೆ. ಹೌದು, ಹುತಾತ್ಮರಾಗಿದ್ದಾರೆ. ಇವತ್ತು ರೈತರು ಕೂಡ ಹುತಾತ್ಮ ದಿನಾಚರಣೆಯನ್ನು ಆಚರಿಸ್ತಾ ಇದ್ದಾರೆ ದಿಲ್ಲಿಯಲ್ಲಿ. ಇನ್ನೊಂದು ಭಗತ್ ಸಿಂಗ್, ಒಂದು ನಿಮಿಷ, ಭಗತ್ ಸಿಂಗ್ ಯಾವ ರೀತಿ ಸ್ಫೂರ್ತಿದಾಯಕ ಈ ಚಳವಳಿ ಬಂತಂತ ಹೇಳಿದ್ರೆ, ಒಬ್ಬ ರೈತ ಹೇಳ್ತಾನೆ, ಇವತ್ತು ನೀವೇನಾದ್ರೂ ಮಸೂದೆಯನ್ನು ಹಿಂತೆಗೆದಿದ್ರೆ ಕೃಷಿ ಮಸೂದೆ ರಾಷ್ಟ್ರ ಧ್ವಜದಿಂದ ನನ್ನ ಪ್ರಾಣವನ್ನ, ನನ್ನ ಶವವನ್ನ ಊರಿಗೆ ಕೊಂಡು, ಆ ರೀತಿಯಾಗಿ ಹೇಳ್ತಾನೆ. ಅಂದ್ರೆ ಆವೇಶ ಬರ್ತದೆ, ಅಂದ್ರೆ ಅದೇ ಸ್ಫೂರ್ತಿ ಆಗ್ತದೆ. ಇವತ್ತು ಪ್ರಾಣ ಕೊಡ್ಲಿಕ್ಕೆ ತಯಾರಿದ್ದೇನೆ ಅನ್ನುವ ರೀತಿಯಲ್ಲಿ ಇವತ್ತು 251 ಮಂದಿ ಹುತಾತ್ಮರಾದಂತ ಒಂದೊಂದು ಘಟನೆ ಕೂಡ ಆ ಸ್ಫೂರ್ತಿಯನ್ನೇ ಕೊಡ್ತಾ ಇದೆ. ಯಾವುದು, ಭಗತ್ ಸಿಂಗ್ರ ಸ್ಫೂರ್ತಿಯನ್ನೇ ಕೊಡ್ತದೆ. ಇವತ್ತು ಇಡೀ ದೇಶದಲ್ಲಿ ಒಂದು ವ್ಯಾಪಕವಾದ ಈ ಚಳವಳಿ ಖಂಡಿತ ಹುಟ್ಟುತ್ತದೆ ಅಂತ ಹೇಳಿದಕ್ಕೆ ಯಾವುದೇ ಸಂಶಯ ಇಲ್ಲ. ಮತ್ತು ಅದರಲ್ಲಿ ಸ್ಪಷ್ಟವಾದ ನಿಲುವಿದೆ. ಇವರ 11 ಸಲ ಮಾತುಕತೆಗೆ ಕರೆದ್ರು ಕೂಡ, ಇವರ ಯಾವುದೇ ರೀತಿಯ ಹಿಂಸೆ ಆದ್ರೂ ಕೂಡ, ಅಂದ್ರೆ ಇವರು ಏನ್ ಮಾಡಿದ್ರು, ಖಲಿಸ್ತಾನ್ ಅಂತ ಹೇಳಿದ್ರು, ಪಾಕಿಸ್ತಾನ ಏಜೆಂಟ್ ಅಂತ ಹೇಳಿದ್ರು, ಚೀನಾ ಏಜೆಂಟ್ ಅಂತ ಹೇಳಿದ್ರು, ಗ್ರಾಮೀಣ ನಕ್ಸಲ್ ಅಂತ ಹೇಳಿದ್ರು, ಏನೇನೋ ಸುಳ್ಳು ಹೇಳಿದ್ರು, ಎಲ್ಲ ರೀತಿ ಏನು ಮಾಡಿದ್ರು. ಗಣರಾಜ್ಯದ ದಿನ ಚಳವಳಿ ಹಾದಿ ತಪ್ಪಿಸಲಿಕ್ಕೆ ಸಂಚು ಮಾಡಿದ್ರು. ದೀಪ್ಸಿದು ಮಧ್ಯಾಹ್ನ ನಂತರ ಹಾದಿ ತಪ್ಪಿ ಬಂದು ಏನು ತಂಡವನ್ನು ಕರ್ಕೊಂಡು ಬಂದು ಧ್ವಜಾರೋಹಣ ಮಾಡ್ತಾನೆ. ಹೇಳಿ, ಎಂತ ಮಾಡಿದ್ರು ಕೂಡ
ದಿನ ದಿನ ಈ ಚಳವಳಿಗೆ ಬೆಂಬಲ ವ್ಯಾಪಕವಾಗಿ ಹರಡುತ್ತದೆ. ಮಹಾಪಂಚಾಯತ್ ವ್ಯಾಪಕ ದೇಶದಾದ್ಯಂತವಾಗಿ ಹರಡುತ್ತದೆ. ಈಗ ಕೇವಲ ರೈತರ ಚಳವಳಿ ಆಗಿಲ್ಲ. ಈ ಚಳವಳಿ ಇಡೀ ದೇಶದ 130 ಕೋಟಿ ಜನರ ಚಳವಳಿ ಆಗಿದೆ. 130 ಕೋಟಿ ಚಳವಳಿ ಆಗಿದೆ. ಇವತ್ತು ಇವರು ನಮ್ಮ ಭೂಮಿಯನ್ನು ಅಂಬಾನಿ ಅದಾನಿಯ ಪಾದತಲಕ್ಕೆ ಕೊಡುವುದನ್ನು ಯಾರು ಕೂಡ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ನೆಲ ಜಲವನ್ನು ಕೊಟ್ಟು ನಮ್ಮ ಸಂಪತ್ತನ್ನು ಅಂಬಾನಿ ಅದಾನಿಗೆ ಕೊಡುವ ಮುಖಾಂತರ, ವಿದ್ಯುತ್ತನ್ನು ಖಾಸಗೀಕರಣ ಮಾಡುವ ಮುಖಾಂತರ, APMC ತಿದ್ದುಪಡಿ ಮಾಡುವ ಮುಖಾಂತರ ಎಲ್ಲ ರೀತಿಯ ರೈತರ ಮರಣ ಶ್ವಾಸವನ್ನು ತರುವುದಕ್ಕೆ ಕಡಾಕಡೆಯಾಗಿದ್ದಾರೆ. ಮತ್ತು ಇವರು ಏನೆಲ್ಲ ಸುಳ್ಳು ಹೇಳಿದ್ರು ಆ ಎಲ್ಲ ಸುಳ್ಳುಗಳನ್ನು ಜಯಿಸುವ ಶಕ್ತಿ ಈ ರೈತರಿಗಿದೆ. ರೈತ ಹೋರಾಟಕ್ಕೆ ವ್ಯಾಪಕವಾಗಿ ಬೆಂಬಲ ಕೊಡ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಇಲ್ಲಿ ಇಂಥ ಚಳವಳಿ ಎಷ್ಟು ಒಂದು ಸ್ಫೂರ್ತಿ ಕೊಟ್ಟಿದೆ ಅಂತ, ಎಷ್ಟು ಪ್ರಭಾವ ಬಿದ್ದಿದೆ ಅಂತೇಳಿ, ಬಿಜೆಪಿಯಲ್ಲಿ ಇದ್ದಂಥ ಪಕ್ಷದವರು, ಬಿಜೆಪಿಯ ಒಟ್ಟಿಗೆ NDAಯಲ್ಲಿ ಇದ್ದಂಥವರು ಎಲ್ಲರೂ ಒಂದು ಲೆಕ್ಕ ನೋಡಿದ್ರೆ ಬಿಜೆಪಿಯಲ್ಲಿ ಇದ್ದಂಥ ಕೆಲವರು ಕೂಡ ರಾಜೀನಾಮೆ ಕೊಟ್ಟು ಇದಕ್ಕೆ ವಿರುದ್ಧವಾಗಿ ಅಂದ್ರೆ ಇದು ಕೊನೆಗಾಲ ಅಂತ ಹೇಳ್ಬೋದು. ಬಿಜೆಪಿಗೆ ಕೊನೆಗಾಲ. ಬಿಜೆಪಿ ಅಥವಾ RSS, ಇವನ್ RSS ಕೂಡ ರೈತರ ಹೋರಾಟಕ್ಕೆ ಏನು ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿ ರೈತ ಮೋರ್ಚಾ ನಮಗೆ ಸಹಕಾರ ಕೊಟ್ಟಿದೆ. ಮತ್ತು ನೀವು ಹೇಳಿದಾಗ ಬಿಜೆಪಿಯ ಕಿಸಾನ್ ಮೋರ್ಚಾ ಇದೆಲ್ಲ ಅವರು ಕೂಡ ಈ ಹೋರಾಟದಲ್ಲಿ ನೇರವಾಗಿ ಭಾಗಿ ಆಗದಿದ್ದರೂ ಕೂಡ ಬೆಂಬಲ ಸೂಚಿಸಿದ್ದಾರೆ, ಬಾಯಿ ಮುಚ್ಚಿ ಕೂತ್ಕೊಂಡಿದ್ದಾರೆ. ಬಿಜೆಪಿ ಅವರು ಒಂದಷ್ಟು ದಿವಸ ಅಪಪ್ರಚಾರ ಮಾಡ್ತಾ ಇದ್ರು, ಏನಿದು ಖಾಲಿಸ್ತಾನಿಗಳು ಪಾಕಿಸ್ತಾನಿಗಳು ಅಂತೆಲ್ಲ. ಇವತ್ತಿನ ದಿನ ನಮ್ಗೆ ಕರ್ನಾಟಕದ 83ರ ನವಲ್ಗುಂದ ನರಗುಂದ ಬಂಡಾಯ ಕೂಡ ನೆನಪಾಗ್ತದೆ. ಅಲ್ಲಿ ಕೂಡ 22-23 ವರ್ಷದ 2 ಯುವಕರು ಧ್ಯಾನ ಮಾಡಿದ್ರು, ಗುಂಡಿಗೆ ಬಲಿಯಾದ್ರು ಸರ್ಕಾರದ ಕೆಟ್ಟ ನೀತಿಯಿಂದಾಗಿ. ಅದು ಕೂಡ ನೆನಪಾಗ್ತದೆ. ಅದರ ಜೊತೆಯಲ್ಲಿ ಇವತ್ತು ಈ 23ನೇ ತಾರೀಕು ಏನಿದೆ, ಇದನ್ನು ನಮ್ಮ ಡೇಲಿಯ ರೈತ ಹುತಾತ್ಮರ ದಿನಾಚರಣೆಯಾಗಿ ಆಚರಿಸುವ ಸಲುವಾಗಿ ಇವತ್ತು ರಾಕೇಶ್ ಸಿಂಗ್ ಟಿಕಾಯತ್ ಅವರು ಅದಕ್ಕೆ ಒಂದು ಮುಹೂರ್ತವನ್ನು ಇವತ್ತು ಮಾಡಿದ್ದಾರೆ. ಅಲ್ಲೊಂದು ಹುತಾತ್ಮರ ಸ್ಮಾರಕ ನಿರ್ಮಾಣಕ್ಕೆ ಮುಹೂರ್ತ ಮಾಡಿದ್ದಾರೆ. ಅದಕ್ಕೆ ಸುಮಾರು ಬಳ್ಳಾರಿಯಿಂದ ಒಂದು ಚೈತ್ರ ಯಾತ್ರೆ ಹೊರಟಿದೆ. ಬಳ್ಳಾರಿಯ ಮಣ್ಣು ಅಲ್ಲಿಗೆ ಹೋಗ್ತಾ ಇದೆ ರೈತ ಚಳವಳಿ ಜೊತೆಯಲ್ಲಿ. ಆಮೇಲೆ ದೊಡ್ಡ ಸ್ಮಾರಕ ಆಗ್ತದೆ ಅಲ್ಲಿ, ಏನು ನವಲ್ಗುಂದ ನರಗುಂದದಲ್ಲಿದೆ ಅದೇ ರೀತಿಯಲ್ಲಿ ಡೆಲ್ಲಿಯಲ್ಲಿ ಒಂದು ಸ್ಮಾರಕ ನಿರ್ಮಾಣಕ್ಕೆ ಎಲ್ಲ ಅಣಿ ಆಗ್ತಾ ಇದ್ದಾರೆ ರಾಕೇಶ್ ಟಿಕಾಯತ್ ನೇತೃತ್ವದಲ್ಲಿ. ಆಮೇಲೆ ರಾಕೇಶ್ ಟಿಕಾಯತ್ ಕೂಡ ಅವರು ಸಾಮಾನ್ಯ ಹೋರಾಟಗಾರರಲ್ಲ. ಅವರ ತಂದೆ ಮಹೇಂದ್ರ ಸಿಂಗ್ ಟಿಕಾಯತ್ ದೊಡ್ಡ ಪ್ರಬಲ ಭಾರತದ ರೈತ ಹೋರಾಟದಲ್ಲಿ ಮುಂಚೂಣಿ ನಾಯಕರು ಅವರು. ಅವರ ಮಗನಾಗಿ ಒಬ್ಬ ಸರ್ಕಾರಿ ನೌಕರನಿಯನ್ನು ತ್ಯಜಿಸಿ ಈ ರೈತ ಹೋರಾಟಕ್ಕೆ ನಿಂತಿದ್ದಾರೆ. ಅವರನ್ನು ಖರೀದಿ ಮಾಡುವ ಕೆಲವು ನಡೆದವು, ಡೆಲ್ಲಿಯಲ್ಲಿ ಅವರನ್ನು ಖರೀದಿಸುವಂತ ಪ್ರಕ್ರಿಯೆಗಳು ನಡೆದವು. ಅದಕ್ಕೆ ಯಾವುದಕ್ಕೂ ಬಗ್ಲಿಲ್ಲ. ಆಮೇಲೆ ಅವರನ್ನು ಕಾರ್ಪೊರೇಟ್ ಕೃಷಿಕ ಅಂತ ಬಿಂಬಿಸಿದ್ರು. 600 ಕೋಟಿಯ ಒಡೆಯ ಅದು ಹೆಂಗೆ ರೈತನಾಗ್ತಾನೆ ಅಂತ ಅವರನ್ನು ಬಿಂಬಿಸಿದ್ರು. ಯಾವುದಕ್ಕೂ ಅವರು ಜಗ್ಗುವುದೂ ಇಲ್ಲ. ಅವರು ಈ ಹೋರಾಟವನ್ನು ಇಡೀ ದೇಶಾದ್ಯಂತ ತಗೊಳ್ಳುವಂತ ಚಾರಿತ್ರಿಕ ಹೋರಾಟ ಮಾಡುವಂತ ಎಲ್ಲ ಸಿದ್ಧತೆಯನ್ನು ಅವರ ನೇತೃತ್ವದಲ್ಲಿ ನಡೀತಾ ಇದೆ. ಅವ್ರ ಜೊತೆಲಿ ಸುಮಾರು 18 ಜನ ಲೀಡರ್ಗಳಿದ್ದಾರೆ. ಇವರ ಪ್ರಾಂತೀಯ ರೈತ ಸಂಘದ ಅನಮುಲ್ಲಾ ಇದ್ದಾರೆ. ಆಮೇಲೆ ನಿಮ್ಮ ಇವರು ಅಶೋಕ್ ದಾವಳೆ ಇದ್ದಾರೆ. ಆಮೇಲೆ ಮಹಿಳಾ ಒಬ್ರು ಲೀಡರ್, ಒಳ್ಳೆ ಲೀಡರ್ ಇದ್ದಾರೆ, ಆಂಧ್ರದವರು, ಯಾರವರು ಕರಗಂಟಿ ಅವರು ಇವ್ರ ಜೊತೆಯಲ್ಲಿ ಇದ್ದಾರೆ. ಆಮೇಲೆ ಹೋರಾಟ ಇನ್ನಷ್ಟು ಬಲಿಷ್ಠ ಆಗ್ತದೆ. ಆಮೇಲೆ ಇವರ ಟೀಕೆಗಳಿಗೆ ನಮ್ಮ ಕರ್ನಾಟಕದಲ್ಲೂ ನಿನ್ನೆ ದಿಟ್ಟ ಉತ್ತರವನ್ನು ನಾವು ಕೊಟ್ಟಿದ್ದೀವಿ. ಮೊನ್ನೆ 3 ದಿನದಲ್ಲಿ. ಇವತ್ತು ರಾಜಸ್ಥಾನದ ಜೈಪುರದಲ್ಲಿ ಇದೇ ಮಹಾಪಂಚಾಯತ್ ನಡೀತದೆ. ಅಲ್ಲಿ ಲಕ್ಷಾಂತರ ಜನ ಇವತ್ತು ಸೇರಿದ್ದಾರೆ ಇವತ್ತು ಮಹಾಪಂಚಾಯತ್ಗೆ. ಕರ್ನಾಟಕದ ನೀವು ಹೇಳಿದಾಗೆ ನಿನ್ನೆ ದಿವಸದ ಏನು ಬಾರಿ ದೊಡ್ಡ ಸಭೆ ಬೆಂಗಳೂರಿನಲ್ಲಿ ನಡೆಯಿತು. ಅಲ್ಲಿ ಒಂದು ಸಣ್ಣ ವಿಡಿಯೋ ಕ್ಲಿಪ್ಪಿಂಗ್ಸ್ ಈಗ ನಾವು ನೋಡೋಣ. ಅಲ್ಲಿ ಟಿಕಾಯತ್ ಅವರು ಭಾಗವಹಿಸಿದ್ರು, ದರ್ಶನ್ ಪಾಲ್, ಯುದ್ಧವೀರ್ ಸಿಂಗ್, ಬಡಗಲಪುರ ರಾಮಚಂದ್ರ, ಬಡಗಲಪುರ ನಾಗೇಂದ್ರ ಮೊದಲಾದವರ ನೇತೃತ್ವದಲ್ಲಿ ಭಾರಿ ದೊಡ್ಡ ಸಮಾವೇಶ ನಡೆದಿತ್ತು. ನಾವು ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ ಅನ್ನು ನೋಡುವ. ಸಂಸತ್ನಲ್ಲಿ ಯಾವ ಮಾತಾಡ್ತಾರೆ, ಡೆಲ್ಲಿ ಬರುವಂತ ದಾರಿ ಮುನ್ನಡೆಸಿದರೆ, ಬೇಲಿ ನಿರ್ಮಾಣ ಮಾಡಿದರೆ, ರೌಡಿಗಳ ಮುಖಾಂತರ ಹಲ್ಲೆ ಮಾಡಿಸ್ತಾರೆ. ಈ ತರ ಮಾಡ್ಬಿಟ್ಟು ಯಾವ ನಾಚಿಕೆಯಲ್ಲೇ ನಾವು ಸ್ವಾಗತ ಮಾಡ್ತೀವಿ ಅಂತಂದ್ರೆ ಅವ್ರ ಮನುಷ್ಯರು ಅನ್ನೋದು ನಾವು ಯೋಚನೆ ಮಾಡ್ತಾರೆ. ನಾವು ಕೆಲವು ಪ್ರಶ್ನೆಗಳನ್ನ ಮಾಡಬೇಕಾಗುತ್ತೆ. ಅದನ್ನೇ ನಿಮ್ ಜೊತೆ ಮಾತಾಡಕ್ಕೆ ಇಚ್ಛೆ ಪಡ್ತಿರೋದು. ಈ 3 ಕೃಷಿ ಮಸೂದೆಗಳು ಬಂದಾಗ ಬಹಳ ಸಾಹಿತ್ಯ, ಕನ್ನಡ ಸಾಹಿತ್ಯ ಎಷ್ಟು ಚೆನ್ನಾಗಿದೆ ಅಂದ್ರೆ ಅಚ್ಚುಕಟ್ಟಾಗಿ ಬರೆದಿದ್ದಾರೆ. ಬಹಳ ಮುಖಪುಟ ಇರುವಂತ ಮುದ್ರಣ ಆಗಿದೆ. ಸಂಘ ಪರಿವಾರದವರು ಬಿಜೆಪಿ ಮುಚ್ಚಿರುವಂಥದ್ದು. ನಮ್ಮ ಹಳ್ಳಿಗೂ ಬಂದು ಉಚಿತವಾಗಿ ಅದನ್ನೆಲ್ಲ ಹಂಚಿದ್ದಾರೆ. ನಮ್ಮ ಚಾವಡಿಗಳು ಬಂದು ಮಾತಾಡಿದ್ದಾರೆ. ನಮ್ಮ ಮನೆಗಳಲ್ಲಿ ಬಂದು ಯುವಕರ ಹತ್ರ ಬಂದು ಒಳ್ಳೆದು ಅಂತ ಹೇಳಿದ್ದಾರೆ. ಏನ್ ಮಾತಾಡ್ತಾ ಇದ್ದಾರೆ? ರೈತರು ಒಂದು ಮೋಟರ್ ಬೈಕ್ ಕೇಳಕ್ಕಾಗೋದಿಲ್ಲ. ಇನ್ನು ಅರ್ಕಲ್ ಬಟ್ಟೆ ಇದ್ದೀರಿ, ಅರ್ಕಲ್ ಚಪ್ಪಲ್ ಇದ್ದೀರಿ. ಈ 3 ಮಸೂದೆಗಳು
ಜಾರಿಗೆ ಬಂದ್ರೆ ನೀವೆಲ್ಲ ಯುರೋಪ್ ಮೇಲೆ ತಿರ್ಬೋದು ಅಂತ ಹೇಳ್ತಿದ್ರೆ ಸಾಧ್ಯನಾ ಅದು? ಸಾಧ್ಯ ಇಲ್ಲ, ಗೊತ್ತೋದು ಸುಳ್ಳು ಹೇಳ್ತಾರೆ ಅಂತ. ಆದ್ರೆ ಸುಳ್ಳಿನ ಪ್ರತಿಭಟಿಸಕ್ಕೆ ಗೊತ್ತಿಲ್ಲ. ನಾವು ಮೂರ್ಖರಲ್ವಾ, ಕಾಪಾಡಿಕೊಂಡು ಕಳಿಸ್ಬೇಕಂತ ಅವ್ರಿಗೆ. ನಾವು ಕೇಳ್ತಿರೋ ಪ್ರಶ್ನೆ ನೀವು ಕೇಳಬೇಕಾದದ್ದು, ಶ್ರೀಮಾನ್ ನರೇಂದ್ರ ಮೋದಿ ಅವರೇ ಗೌರವಾನ್ವಿತ ಹೊಂದಿರುವಂತಹ ಸಂಸತ್ನಲ್ಲಿ ಯಾವ ಎಸ್ ಸಂತೋಷ್ ಬಜಾಲ್ ಅವರೇ, ಎಸ್ ಈ ಸಂದರ್ಭದಲ್ಲಿ ಏನು ನೀವು ಹೇಳಲಿಕ್ಕೆ ಬಯಸ್ತೀರಿ? ಅದೇ ಒಂದು ಭಗತ್ ಸಿಂಗ್ನ ಈ ಒಂದು ಕಾಲಘಟ್ಟದಲ್ಲಿ ಭಗತ್ ಸಿಂಗ್ನ ಪ್ರೇರಣೆಯನ್ನು ಪಡೆದು ಇವತ್ತು ದೆಹಲಿಯಲ್ಲಿ ರೈತರು ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ಭಗತ್ ಸಿಂಗ್ ಅವತ್ತೊಂದು ಮಾತನ್ನು ಹೇಳಿದ್ದಾರೆ, ಈ ಒಂದು ವಿಸ್ತೃತವಾದ ಸಂಪತ್ಭರಿತ ದೇಶದಲ್ಲಿ ಜನರನ್ನ ಎಚ್ಚರಿಸದ ಹೊರತು ಅವರು ಬಂದ ಕಷ್ಟಗಳನ್ನು ಹಾಗೆ ನುಂಗಿ ಸಹಿಸಿ ಬದುಕೋದನ್ನು ರೂಢಿ ಮಾಡ್ಕೊಳ್ತಾರೆ. ಹಾಗಾಗಿ ಅವರನ್ನು ಅಲ್ಲಿಂದ ಹೊರತರಬೇಕು, ಹೋರಾಟಕ್ಕೆ ಅಣಿನೇರಿಸಬೇಕು. ಈ ಅಸಮಾನತೆಯ ವಿರುದ್ಧ, ನಮ್ಮ ಈ ವ್ಯವಸ್ಥೆಗಳ ವಿರುದ್ಧ ಹೋರಾಟಗಳನ್ನು ಮಾಡಬೇಕು. ಆವಾಗ ಮಾತ್ರ ಈ ಒಂದು ವ್ಯವಸ್ಥೆಯನ್ನು, ಈ ಅಸಮಾನ ವ್ಯವಸ್ಥೆಯನ್ನು ಬದಲು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿದರು. ಮತ್ತೊಂದು ಹೇಳ್ತಾರೆ ಏನಂದರೆ, ಈ ಯಾವುದೇ ಒಬ್ಬ ವ್ಯಕ್ತಿ, ಅಸಹನೆ ಇಲ್ಲದ ವ್ಯಕ್ತಿ ಇಂಥ ಒಂದು ವ್ಯವಸ್ಥೆಯನ್ನು ಸರಿ ಮಾಡುವಂಥ ಹೋರಾಟದಲ್ಲಿ ತಾನು ತೊಡಗಿಸಿಕೊಳ್ಳುವಾಗ ಬಹಳಷ್ಟು ಟೀಕೆ ಬರುತ್ತೆ, ನೋವು ಬರುತ್ತೆ, ಅವನ ಮೇಲೆ ಒಂದಷ್ಟು ವಿಚಾರಗಳ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸ್ತಾರೆ, ಟೀಕೆಗಳನ್ನು ಸುರಿಸ್ತಾರೆ, ನೋವನ್ನು ಅನುಭವಿಸ್ತಾರೆ. ಅಂಥ ನೋವು ಸಹಜ ಅಂತ ಹೇಳ್ತಾರೆ. ಹಾಗಾಗಿ ರೈತರು ಕೂಡ, ಈಗ ದೆಹಲಿಯಲ್ಲಿ ಮಾಡ್ತಕ್ಕಂಥ ರೈತರು ಕೂಡ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ನೀವು ಹೇಳಿದ ರೀತಿಯಲ್ಲಿ ಅವರನ್ನು ಭಯೋತ್ಪಾದಕರು ಅಂತ ಅಂದರು, ಖಾಲಿಸ್ತಾನಿ ಉಗ್ರರು ಅಂತ ಅಂದರು, ಅಥವಾ ಬೇರೆ ಬೇರೆ ರೀತಿಯಲ್ಲಿ ಅವರನ್ನು ಟೀಕೆ ಮಾಡಿದ್ರು. ಇಂಥ ಯಾವುದನ್ನು ಕೂಡ ರೈತರು ಲೆಕ್ಕ ಮಾಡದೆ ಅಥವಾ ಅದನ್ನು ಯಾವುದೂ ಗಣನೆಗೆ ತಗೊಳ್ಳದೆ ಭಗತ್ ಸಿಂಗ್ನ ಮಾದರಿಯಲ್ಲೇ ಮತ್ತು ಭಗತ್ ಸಿಂಗ್ ಹೇಳಿದ ರೀತಿಯಲ್ಲೇ ಇವತ್ತು ಹೋರಾಟ ಮುಂದುವರಿದಂತೆ ಇದೊಂದು ಆಶಾದಾಯಕ ಬೆಳವಣಿಗೆ ಅಂತ ಹೇಳಿಕೆ ಬಯಸ್ತೀನಿ. ಮುಖ್ಯವಾಗಿ ನರಗುಂದ ನವಲಗುಂದ ಒಂದು ಹೋರಾಟ ಹೇಳಿದ್ರು ಕರ್ನಾಟಕ. ಆವತ್ತು ನರಗುಂದ ನವಲಗುಂದ ಹೋರಾಟ ಗುಂಡ್ರಾವ್ ಸರ್ಕಾರವನ್ನು ಹೇಗೆ ಕಿತ್ತೆಸೆಯಿತು, ಅದೇ ರೀತಿ ಮೋದಿ ಸರ್ಕಾರವನ್ನು ಕೂಡ ಈ ಚಳವಳಿ ಕಿತ್ತೆಸೆಯುತ್ತದೆ. ಆವತ್ತು ನರಗುಂದ ನವಲಗುಂದ ಚಳವಳಿ ರೈತರು ಪ್ರಾರಂಭ ಮಾಡಿದ್ರು ಕೂಡ ದೊಡ್ಡ ರೀತಿಯಲ್ಲಿ ಕಾರ್ಮಿಕ ವರ್ಗ ಅವರಿಗೆ ಬೆಂಬಲ ಕೊಟ್ಟಿದೆ, ಮಧ್ಯಮ ವರ್ಗ ಬೆಂಬಲ ಕೊಟ್ಟಿದೆ, ಆವತ್ತಿನ ದಲಿತ ಚಳವಳಿ ಬೆಂಬಲ ಕೊಟ್ಟಿದೆ. ಅದೇ ಆವಾಗ ಏನಂದ್ರೆ, ಈ ರೈತರು ಚಳವಳಿ ಮಾಡ್ತಾ ಇರುವಾಗ ಅವರಿಗೆ ಊಟದ್ದು, ಕಾಪಿದ್ದು ಎಲ್ಲ ವ್ಯವಸ್ಥೆ ಕಾರ್ಮಿಕ ವರ್ಗ ಸಂಘಟನೆ ಇನ್ನೊಂದು ಮಾಡಿದೆ. ಬಹಳಷ್ಟು ನಿಮ್ಮ GN ನಾಗರಾಜ್ ಅಂತ ಬುದ್ಧಿಜೀವಿ, ಅವರು ಈ ನರಗುಂದ ನವಲಗುಂದ ಹೋರಾಟ ನೋಡಿ ಅತ್ಯುನ್ನತ ಹುದ್ದೆಯನ್ನು, ಕೃಷಿ ಆಯೋಗದ ಅವರು ಇದರ ಇಲಾಖೆ ರಾಜ್ಯ ಮಟ್ಟ ಹುದ್ದೆ ಇತ್ತು ಅವರಿಗೆ, ಆ ಹುದ್ದೆಯನ್ನು ಬಿಟ್ಟು ಈ ಚಳವಳಿಗೆ ಧುಮುಕಿದ್ರು, ಹುದ್ದೆಯನ್ನು ರಾಜೀನಾಮೆ ಕೊಟ್ಟು ಚಳವಳಿ. ಅಂದ್ರೆ ಅಷ್ಟು ಸ್ಫೂರ್ತಿದಾಯಕ. ಇವತ್ತು ಕೂಡ ರಾಷ್ಟ್ರ ಮಟ್ಟದ ಈ ಚಳವಳಿ ಅಷ್ಟು ಸ್ಫೂರ್ತಿದಾಯಕವಾಗಿದೆ. ಎಲ್ಲಾ ವಿಭಾಗದ ಜನ ಇದಕ್ಕೆ ಬೆಂಬಲ ಕೊಡ್ತಾರೆ. ಈಗ ಆಫ್ಟರ್ ಏನು ಜನವರಿ 26ರಂದು ಗಣರಾಜ್ಯೋತ್ಸವದ ದಿವಸದ ನಂತರದ ಬೆಳವಣಿಗೆ ಮತ್ತು ಆ ದಿವಸ ಏನು ಅಲ್ಲಿ ದೀಪ್ಸಿದ್ದು ಏನು ಅಡ್ಡದಾರಿಯಲ್ಲಿ ಬಂದು ಧ್ವಜಾರೋಹಣ ಮಾಡಿ ಇಡೀ ಚಳವಳಿಯನ್ನು ಒಂದು ತಪ್ಪುದಾರಿಗೆ ಸೆಳೆಯುವಂಥ, ಅಥವಾ ಚಳವಳಿಯವರು ಸಂಘರ್ಷ ಮಾಡ್ತಾ ಇದ್ದಾರೆ, ಹಿಂಸೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ಬಿಂಬಿಸಲಿಕ್ಕೆ ಪ್ರಯತ್ನ ಪಟ್ಟನು. ಆ ನಂತರ ಆ ಮರುದಿವಸದ ಬೆಳವಣಿಗೆಯನ್ನು ನೀವು ಗಮನಿಸಿದ್ದೇ ಆದರೆ ಇಡೀ ಮಾಧ್ಯಮಗಳೆಲ್ಲ ಇದ್ದು, ಅಷ್ಟು ದಿವಸ ಏನೋ ರೈತರ ಹೋರಾಟದ ಬಗ್ಗೆ ಸೈಲೆಂಟ್ ಆಗಿದ್ದ ಮಾಧ್ಯಮಗಳೆಲ್ಲ, ಟಿವಿ ವಾಹಿನಿಗಳು, ಪತ್ರಿಕೆಗಳೆಲ್ಲ ರೈತರು ಬಂದು ದಾಂಧಲೆ ಮಾಡ್ತಾ ಇದ್ದಾರೆ ದಿಲ್ಲಿಯಲ್ಲಿ ಎಲ್ಲ ಮಾಡಿದ್ರು. ಕೊನೆಗೆ ಹೇಳಿದ್ರು ರೈತರೆಲ್ಲ ಹೋಗಿಯೇ ಬಿಟ್ರು ದಿಲ್ಲಿಯಿಂದ ಹೊರಟು ಹೋದ್ರು ಅಂತ. ಅಲ್ಲಿ ಯೋಗಿ ಆದಿತ್ಯನಾಥ್ ಏನು ಹೇಳಿದ್ರು, ರಾತ್ರೋರಾತ್ರಿ ನಾನು ಎಲ್ಲರನ್ನು ತೆರವು ಮಾಡ್ತೇನೆ ಅಂತ, ಏನು ಉತ್ತರ ಪ್ರದೇಶ ಬಾರ್ಡರ್ ಅಲ್ಲಿ ಇದ್ದವ್ರನ್ನೆಲ್ಲ ತೆರವು ಮಾಡ್ತೇನೆ ಅಂತೆಲ್ಲ ಪ್ಯಾರಾಮಿಲಿಟರಿ ಅರೆ ಸೈನಿಕರನ್ನು ತಂದರು, ಪೊಲೀಸರನ್ನು ತಂದರು, ರ್ಯಾಪಿಡ್ ಆಕ್ಷನ್ ಫೋರ್ಸ್ ಎಲ್ಲ ತಂದರು. ಆದರೆ ನೀವು ಹೇಳಿದಾಗೆ ಆ ದಿವಸ ಟಿಕಾಯತ್ ಅವರ ಕೇವಲ ಒಂದು ಭಾವನಾತ್ಮಕವಾದಂಥ ಮಾತು ಇಡೀ ಚಳವಳಿಯನ್ನು ಮತ್ತೊಂದು ಮತ್ತೊಂದು ಸ್ವರೂಪಕ್ಕೆ ಅಥವಾ ಮತ್ತೊಂದು ಹಂತಕ್ಕೆ ಕೊಂಡೊಯ್ತು. ಯಾಕಂತ ಹೇಳಿದ್ರೆ ಸಾವಿರಾರು ಜನ ಉತ್ತರ ಪ್ರದೇಶದಿಂದ ಇದ್ದು ಬಂದರು. ಅಷ್ಟು ತನಕ ಉತ್ತರ ಪ್ರದೇಶ ಕೂಡ ಅಥವಾ ಉತ್ತರ ಪ್ರದೇಶ ಜನ ಕೂಡ ಒಂದಷ್ಟು ಏನು ಯೋಗಿ ಆದಿತ್ಯನಾಥನ ನಮಗಿದ್ದಾರೆ ಕಾಪಾಡುವವರು ಅಂತ ನಂಬಿಕೊಂಡು ಬಂದಿದ್ರು. ಆ ದಿವಸದಿಂದ ಇಡೀ ಉತ್ತರ ಪ್ರದೇಶದ ಜನ ಟಿಕಾಯತ್ ಅವರ ಜೊತೆಗೆ ಬರ್ತಾರೆ. ಜೊತೆಗೆ ಯೋಗಿ ಆದಿತ್ಯನಾಥ್ ಕೂಡ ಸೈಲೆಂಟ್ ಆಗ್ತಾರೆ, ಅವ್ರ ಪೊಲೀಸರು ಕೂಡ ಸೈಲೆಂಟ್ ಆಗ್ತಾರೆ. ಯಾಕಂತಂದ್ರೆ ನೀವು ಯಾದವ್ ಶೆಟ್ಟಿ ಅವರು ಹೇಳಿದಾಗೆ ಚಳವಳಿ ಹಾಗೆ ಒಂದು ವ್ಯಾಪಕವಾದ ಬೆಂಬಲ ಸಿಗ್ತಾ ಉಂಟು. ಈಗ ಯಾದವ್ ಶೆಟ್ಟಿ ಅವರೇ, ದಕ್ಷಿಣ ಭಾರತದ ವಿಚಾರಕ್ಕೆ ಮತ್ತೆ ಬರುವ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಮಹಾಪಂಚಾಯತ್ ಆಯಿತು. ನೀವು ಈಗ ಮುಂದಿನ ಹೋರಾಟ ಪ್ರಮುಖವಾಗಿ ಏನು
ಈ ತಿಂಗಳ 26ರಂದು ಭಾರತ್ ಬಂದ್ಗೆ ಕರೆ ಕೊಟ್ಟಿದ್ದೀವಿ. ಏನು ಯಾವ ಸ್ವರೂಪದಲ್ಲಿ ನಡೆಯುತ್ತೆ, ಹೇಗೆ ಇರುತ್ತೆ, ಏನು ಕತೆ? ಈ ರಾಷ್ಟ್ರ ಮಟ್ಟದಲ್ಲಿ ಈ ಒಂದು ಚಳವಳಿಗೆ ಬೆಂಬಲವಾಗಿ ಭಾರತ್ ಬಂದ್ಗೆ ಕರೆ ಕೊಟ್ಟಿದೆ. ಎಸ್, ಅದಕ್ಕೆ ಪೂರಕವಾಗಿ ಸಂಯುಕ್ತ ಕರ್ನಾಟಕ ಅನ್ನುವ ನೆಲೆಗಟ್ಟಿನಲ್ಲಿ ಕರ್ನಾಟಕದಲ್ಲಿ ಕರೆ ಕೊಟ್ಟಿದ್ದಾರೆ. ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಒಂದು ಕಡೆ ಬಂಟ್ವಾಳದಲ್ಲಿ ದೊಡ್ಡ ಮಟ್ಟದಲ್ಲಿ ರಸ್ತೆ ಚಳವಳಿ ಮಾಡ್ತೇವೆ. ಮತ್ತೆ ನಿಮಗೆ ಇದು ಈ 4 ರಾಜ್ಯದಲ್ಲಿ ಚುನಾವಣೆ ಆಗ್ತದೆ. ಆ ಚುನಾವಣೆ ಆದಂತ ನಂತರ ಈಗ ಒಂದು 2 ತಾರೀಕು ಚುನಾವಣೆ ಇದ್ರು, 6 ತಾರೀಕುವರೆಗೆ ಅಲ್ಲಿಂದಲೂ ಕೂಡ ದೊಡ್ಡ ಮಟ್ಟದಲ್ಲಿ ಇದಕ್ಕೆ ಬೆಂಬಲ ಸಿಗ್ತದೆ. ಮತ್ತು ಚುನಾವಣೆಯಲ್ಲಿ ಒಂದು ಸ್ಪಷ್ಟವಾಗಿ ನಾನು ಹೇಳ್ತೇನೆ, ಬಿಜೆಪಿಗೆ ಇವರು ಉತ್ತರ ಕೊಡಲಿದ್ದಾರೆ. ಈ ಚುನಾವಣೆ ಬಿಜೆಪಿಗೆ ಉತ್ತರ ಕೊಡಲಿದೆ. ಪಶ್ಚಿಮ ಬಂಗಾಳದಲ್ಲಿ ಕೂಡ ಅದೇನು ಹೇಳ್ತೀರಾ ನೀವು? ಪಶ್ಚಿಮ ಬಂಗಾಳದಲ್ಲಿ ಕೂಡ ಬಿಜೆಪಿಗೆ ಖಂಡಿತ ಕೂಡ ಬೆಂಬಲ ಕೊಡೋದಿಲ್ಲ. ಅವರು ಅವರು ಸುಳ್ಳು ಹೇಳುವುದು ಅದರ ಮಾಮೂಲು, ಅಂತ 1000 ಸುಳ್ಳುಗಳನ್ನು ಹೇಳಿದ್ದಾರೆ. ಇವತ್ತೇನಾಗಿದೆ ಅಂತ ಹೇಳಿದ್ರೆ, ರೈತರ ಚಳವಳಿಯೊಂದಿಗೆ ಜನಸಾಮಾನ್ಯರು ಬೆಲೆ ಏರಿಕೆಯಿಂದ ತತ್ತರಿಸ್ತಾರೆ. ಪೆಟ್ರೋಲ್ ಆಗಲಿ, ಡೀಸೆಲ್ ಆಗಲಿ, ಗ್ಯಾಸ್ ದಿನ ಬಳಕೆ ವಸ್ತುಗಳನ್ನು ಬಳಲಿದ್ದಾರೆ. ಜನರಿಗೆ ಆಕ್ರೋಶ ಬಂದಿದೆ, ಕೋಪ ಬಂದಿದೆ. ಇನ್ನೊಂದು ಕಡೆ ವಿಮಾನವನ್ನು ಖಾಸಗೀಕರಣ, ರೈಲ್ವೆ ಖಾಸಗೀಕರಣ, BSNL ಖಾಸಗೀಕರಣ, LIC ಖಾಸಗೀಕರಣ, ಇಡೀ ಎಲ್ಲವನ್ನೂ ಖಾಸಗೀಕರಣ ಮಾಡುವ ಮುಖಾಂತರ, ಬೆಲೆ ಏರಿಕೆ ತತ್ತರಿಸಿದ ಜನ ಮುಖಾಂತರ, ಕಾರ್ಮಿಕ ಕಾನೂನು ತಿದ್ದುಪಡಿ ಮಾಡುವ ಮುಖಾಂತರ, ಕಾರ್ಮಿಕ ಎಸಗೆ ದ್ರೋಹ, ಅದೇ ರೀತಿ ರೈತ ಕಾನೂನು ತಂದಂತ ಇದೆಲ್ಲವನ್ನು ಕೂಡ ಇಡೀ ಜನ ಸಮುದಾಯದ ಮೇಲೆ ಒಂದು ಆಕ್ರೋಶ ಬಂದಿದೆ. ಮೋದಿ ಸರ್ಕಾರದ ವಿರುದ್ಧ ಜನ ಮಾತಾಡುವವರಿದ್ದಾರೆ. ಯಾರು ಮೋದಿ ಅಂತ ಏನೋ ಒಂದು ಅವಕಾಶ ಕೊಟ್ಟಿದ್ದಾರೆ, ಇವರು ಎಲ್ಲವನ್ನು ಮಾರುತ್ತಾ ಎಲ್ಲ ಜನ ವಿರೋಧಿ, ರೈತ ವಿರೋಧಿ, ಕಾರ್ಮಿಕ ವಿರೋಧಿ ಕಾನೂನು ತರುತ್ತಾ ಜನಸಾಮಾನ್ಯಕ್ಕೆ ಬದುಕುವುದಕ್ಕೆ ಆಗ್ತದೆ. ಆದ್ದರಿಂದ ಇದು ಏನಾಗಿದೆ ಹೋರಾಟ ಅಂತ ಹೇಳಿದ್ರೆ, ಮುಂದಕ್ಕೆ ಬಡವರಿಗೆ ಮತ್ತು ಶ್ರೀಮಂತರಿಗೆ ಅನ್ನುವ ರೀತಿ ಹೋಗಿದೆ, ರೈತರಿಗೆ ಮತ್ತು ಬಹುರಾಷ್ಟ್ರೀಯ ಕಂಪನಿಗೆ ಅನ್ನುವ ರೀತಿ ಹೇಳಿದೆ. ಅಂದ್ರೆ ಎಲ್ಲ ವಿಭಾಗಕ್ಕೂ ಕೂಡ ವಿರುದ್ಧವಾಗಿ ಹೋಗಿದೆ ಅನ್ನುವ ನೆಲೆಗಟ್ಟಿ ದೊಡ್ಡ ಮಟ್ಟದಲ್ಲಿ ಒಂದು ಆಂದೋಲನ. ಇದು ರೇವಣ್ಣ ಶೆಟ್ಟಿ ಅವರೇ, ನಿಮ್ಮ ಹೋರಾಟ ಯಾವ ರೀತಿ? ಕೇವಲ 3 ಮಸೂದೆಗಳ ವಿರುದ್ಧ ಹೋರಾಟ ಅಲ್ಲ, ಇದು ಇಡೀ ದೇಶದ ನಾಗರಿಕರ ಹೋರಾಟವಾಗಿ ಈಗ ಹೊರಹೊಮ್ಮಿದೆ. ಇದರಲ್ಲಿ ಸಾಮಾನ್ಯ ನಾಗರಿಕನು ಕೂಡ ಇದಕ್ಕೆ ಭಾಗಿಯಾಗ್ತಾನೆ. ಅದರ ಜೊತೆಯಲ್ಲಿ ಬ್ಯಾಂಕ್ ನೌಕರರು ಇರ್ಬೋದು, LIC ನೌಕರರು, ಅವರು ಕೂಡ ನಮಗೆ ಬೆಂಬಲ ಸೂಚಿಸಿದ್ದಾರೆ. ಅವ್ರಿಗೂ ನಾವು ಬೆಂಬಲ. ಬ್ಯಾಂಕ್ ನೌಕರರು ಮೊನ್ನೆ 2 ದಿವಸ ಮುಷ್ಕರ ಮಾಡಿದ್ರು. ಬಿಜೆಪಿ ಬೆಂಬಲಿತ ಬ್ಯಾಂಕ್ ಯೂನಿಯನ್ ನೋಬೋ ಅವರು ಕೂಡ ನೇರವಾಗಿ ಚಳವಳಿಯಲ್ಲಿ ಭಾಗಿಯಾಗಿದ್ದಾರೆ. ಆಮೇಲೆ ವಿರೋಧಿಸಿದ್ದಾರೆ, ಈ ಸರ್ಕಾರವನ್ನು ವಿರೋಧಿಸಿದ್ದಾರೆ. ಅವರು ಈ ಸರ್ಕಾರವನ್ನು ಪ್ರೋತ್ಸಾಹಿಸ ಬಂದವರು, ಈ ಸರ್ಕಾರದ ಭಕ್ತ ಗಣದಲ್ಲಿ ಅವರು ಇದ್ರು. ಆದ್ರೆ ಇವತ್ತು ಅವರು ಅದರಿಂದ ಈಚೆ ಬಂದಿದ್ದಾರೆ. LIC ಬ್ಯಾಂಕ್ ನೌಕರರು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ನಿಮ್ಮ ರೈತ ಹೋರಾಟಕ್ಕೆ ಸಂಪೂರ್ಣ ನಮ್ಮ ಬೆಂಬಲ ಇದೆ ಅಂತ ಮೊನ್ನೆ ನಮಗೆ ಭರವಸೆ ಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ಇವತ್ತು ನೀವು ನೋಡ್ತಾ ಇದ್ರೆ ಗ್ಯಾಸ್ ಬೆಲೆ ಏರಿಕೆ ಇರ್ಬೋದು, ಡೀಸೆಲ್ ಪೆಟ್ರೋಲ್ ಏರಿಕೆಗಳು ಇರ್ಬೋದು, ಸಾಮಾನ್ಯ ನಾಗರಿಕನಿಗೂ ಈಗ ಹೊರೆ ಆಗ್ತದೆ. ದವಸ ಧಾನ್ಯ, ದಿನಸಿ, ತರಕಾರಿ ಎಲ್ಲವೂ ರೇಟ್ ಜಾಸ್ತಿ ಆಗಿದೆ. ಯಾವುದಾದ್ರೂ ಇದ್ರೆ ಹೇಳಿ. ಬರಬರುತ್ತಾ ಯುವ ಜನಾಂಗ ಕೂಡ ಇವತ್ತು ಮನ ಪರಿವರ್ತನೆ ಆಗ್ತಾ ಇದ್ದಾರೆ. ಅವ್ರಿಗೂ ಇದರ ಸತ್ಯದ ಅರಿವಾಗಿದೆ. ಅವರು ಕೂಡ ನಮ್ಮ ಜೊತೆ ಕೈ ಜೋಡಿಸಲಿಕ್ಕೆ ರೆಡಿ ಆಗಿದ್ದಾರೆ. ಅದರ ಜೊತೆ DYFI ಅವರು ಸಂಘಟನಾತ್ಮಕವಾಗಿ ನಮ್ಮ ಜೊತೆ ನಿರಂತರವಾಗಿ ಈಗ 120 ದಿನದಿಂದ ನಮ್ಮ ಜೊತೆ ಇದ್ದಾರೆ. ಆಮೇಲೆ ನಾವು ಒಗ್ಗಟ್ಟಾಗಿದ್ವಿ. ನಮ್ಮ ಒಗ್ಗಟ್ಟನ್ನು ಒಡೆಯುವಂಥ ಕೆಲವು ಪ್ರಯತ್ನಗಳು ನಡೆದವು. ಅಲ್ಲಿ ಗೂಂಡಗಳನ್ನು ಬಿಟ್ಟು ನಮ್ಮ ಮೇಲೆ ದಾಳಿ ಮಾಡುವಂಥ ಕೆಲಸಗಳು ಡೆಲ್ಲಿಯಲ್ಲಿ ನಡೆದವು. ಮೊನ್ನೆ ಗಣರಾಜ್ಯೋತ್ಸವದ ನೀವು ಘಟನೆ ನೋಡಿದಿರಿ ನೀವು. ಅವನು ಕೂಡ ಒಬ್ಬ ಗೂಂಡ, ಸಿಂಗು ಒಬ್ಬ ಗೂಂಡ, ಬಿಜೆಪಿಯ ಗೂಂಡ. ಅವನು ಇದನ್ನು ಇಡೀ ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡಿದರೆ ಅದು ಅವರಿಗೆ ಮುಜುಗರ ಆಯಿತು. ಆ ಘಟನೆ ಅವರಿಗೆ ಮುಜುಗರ ಆಯಿತು. ಅದರ ಜೊತೆಯಲ್ಲಿ ಇವತ್ತು ನಿಮಗೆ ಹೈಕೋರ್ಟ್ನ ಜಡ್ಜ್ ಗೋಪಾಲ್ ಗೌಡ್ರು ಇವತ್ತು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ ಜಡ್ಜ್ ಪ್ರಜಾಪ್ರಭುತ್ವವನ್ನು ಹತ್ತಿಕ್ಕುವಂಥ ಕೆಲಸ ಆಡಳಿತ ನಡೆಸುವಂಥ ಸರ್ಕಾರಗಳು ಮಾಡ್ತವೆ. ಇದು ನಮ್ಮ ಪ್ರಜಾಪ್ರಭುತ್ವಕ್ಕೆ ಅತ್ಯಂತ ಅಪಾಯಕಾರಿ ಅನ್ನೋ ವಿಷಯವನ್ನು ಅವರು ಹೇಳಿದ್ದಾರೆ, ನಾವು ಹೇಳ್ತಾ ಇಲ್ಲ. ಸುಪ್ರೀಂ ಕೋರ್ಟ್ನ ಜಡ್ಜ್ ಹೇಳ್ತಾ ಇದ್ದಾರೆ. ಭಾರತದ ಪ್ರಜಾಪ್ರಭುತ್ವ ವಿಕಸಾಗ್ತಾ ಇದೆ. ಭಾರತದ ಚಳವಳಿಗಾರರನ್ನು ಯಾವ ರೀತಿ ದಮನ ಮಾಡಲಾಗುತ್ತೆ ಅಂತ ಇವರು ಯಾರು ಮೊನ್ನೆ ಪಾಪ್ ಗಾಯಕಿ ರೇಹನಾ ಏನೊಂದು ಟ್ವೀಟ್ ಮಾಡಿದ್ಲಲ್ಲ, ರೈತರ ಹೋರಾಟದ ಬಗ್ಗೆ ನಾವು ಯಾಕೆ ಮಾತಾಡೋದಿಲ್ಲ ಅಂತ ಇಡೀ ಜಗತ್ತೆಲ್ಲ ಸುದ್ದಿ ಆಯ್ತು. ಇವರೆಲ್ಲ ಬೊಬ್ಬೆ ಹಾಕೊಂಡ್ರು, ಯಾಕೆ ವಿದೇಶಿಯರು ನಮ್ಮ ಹೋರಾಟದ ಬಗ್ಗೆ ಮಾತಾಡಬೇಕು ಅಂತ. ಮೊನ್ನೆ ದಿವಸ ಇಂಗ್ಲೆಂಡ್ ಬ್ರಿಟನ್ ಪಾರ್ಲಿಮೆಂಟ್ ನಲ್ಲಿ ಚರ್ಚೆ ನಡೆಯಿತು. ರೈತರ ಹೋರಾಟದ ಬಗ್ಗೆ ಒಂದು ದಿವಸ ನಡೆಯಿತು. ಅದಾದ ನಂತರ 3ನೇ ದಿವಸಕ್ಕೆ ಭಾರತದಲ್ಲಿ ಪ್ರಜಾಸತ್ತಾತ್ಮಕ ಹೋರಾಟಗಳನ್ನು, ಭಾರತದಲ್ಲಿ ಚಳವಳಿಗಾರರನ್ನು, ಭಾರತದಲ್ಲಿ ಪರಿಸರ ಪರ ಹೋರಾಟಗಾರರನ್ನು, ಭಾರತದಲ್ಲಿ ರೈತರನ್ನು, ಭಾರತದಲ್ಲಿ ಮಾಧ್ಯಮಗಳನ್ನು, ಜನಪರವಾಗಿ ಮಾತನಾಡುವ ಮಾಧ್ಯಮಗಳನ್ನು ಯಾವ ರೀತಿ ಕತ್ತು ಹಿಡಿಸಲಾಗುತ್ತೆ ಅಂತ ಬ್ರಿಟನ್ನ ಪಾರ್ಲಿಮೆಂಟ್ ನಲ್ಲಿ ಚರ್ಚೆ ಆಗುತ್ತೆ. ತಾಸುಗಟ್ಟಲೆ ಚರ್ಚೆ ಆಗುತ್ತೆ. ಮತ್ತೆ ಅಲ್ಲಿನ ಪ್ರೈಮ್ ಮಿನಿಸ್ಟರ್ಗೆ ಅವರು ಸಲಹೆ ಕೊಡ್ತಾರೆ, ನೀವು ಬರುವ ತಿಂಗಳು ಇಂಡಿಯಾಕ್ಕೆ ಹೋಗ್ತಾ ಇರುವಾಗ ಏನ್ ಮಾತನಾಡಬೇಕು ಅನ್ನೋದನ್ನು ನಾವು ನಿಮ್ಗೆ ಹೇಳ್ತೇವೆ ಅಂತ ಹೇಳಿ ಬ್ರಿಟನ್ನ ಆಡಳಿತ ಪಕ್ಷ, ಪ್ರತಿಪಕ್ಷಗಳು ಮತ್ತೆ ಇದರ ಸಣ್ಣ ಪುಟ್ಟ ಪಕ್ಷಗಳು ಎಲ್ಲಾ ಪಾರ್ಲಿಮೆಂಟ್ ಮೆಂಬರ್ ಹೇಳ್ತಾರೆ, ನೀವು ಭಾರತಕ್ಕೆ ಹೋದಾಗ ಮೋದಿಯ ಜೊತೆಗೆ
ಈ ವಿಚಾರಗಳನ್ನೇ ನೇರವಾಗಿ ಹೇಳಬೇಕು ಅಂತ, ಇನ್ನೊಂದು ಮುಖಾಮುಖಿಯಾಗಿ ಹೇಳ್ಬೇಕಂತ. ಇನ್ನೊಂದು ವಿಷಯ ಸೊ ನಿಮ್ಗೆ ಹೇಳ್ಬೇಕೀಗ. ಸೊ ಅಂತ ಪರಿಸ್ಥಿತಿಗೆ ಬಂದು ನಿಂತಿದೆ ಅಂತ ಹೇಳಿದ್ರೆ ಹೇಳಿ ಇದು ಸಂತೋಷ್ ಅವರೇ, ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಗ್ಗೆ ವಿದೇಶಿಗರು ಇಷ್ಟು ಕಾಳಜಿಯಿಂದ ಚರ್ಚೆ ಮಾಡ್ಬೇಕಂತ ಹೇಳಿದ್ರೆ ನಮ್ಮ ಸ್ಥಿತಿಯನ್ನು ನಾವು ಎಲ್ಲಿಗೆ ತಂದು ನಿಲ್ಲಿಸಿದ್ದೇವೆ. ಸಾಮ್ರಾಜ್ಯ ಇರುವಾಗ ಸಾಮ್ರಾಜ್ಯಶಾಹಿ ಧೋರಣೆ ಜೊತೆ ಸರ್ವಾಧಿಕಾರಿ ಧೋರಣೆ ಏನಿತ್ತು, ಅದೇ ರೀತಿಯ ಒಂದು ಆವಾಗಿನ ಬ್ರಿಟಿಷರಿದ್ರೆ ಈಗಿನ ವಿದೇಶಿ ಕಂಪನಿಗಳು ಅಥವಾ ಶ್ರೀಮಂತ ವ್ಯಕ್ತಿಗಳ ನಮ್ಮ ಕಪಕಟೇಕ್ಷೆಗೆ ಇದನ್ನು ನಮ್ಮ ದೇಶವನ್ನು ಮಾರುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಇಲ್ಲಿ ಯಾವುದೇ ಮಾತನಾಡದಂಥ ಸ್ಥಿತಿ ನಿರ್ಮಾಣ ಆಗಿದೆ. ನಮ್ಮ ವಾಯ್ಸನ್ನು ದಮನ ಮಾಡುವಂಥ ರೀತಿ ಇದೆ. ಆದರೆ ಹೋರಾಟವನ್ನು ಯಾವುದೇ ಕಾರಣಕ್ಕೂ ಹತ್ತಿಕ್ಕಲಿಕ್ಕೆ ಸಾಧ್ಯ ಇಲ್ಲ. ಅದು ಆ ಸಂದರ್ಭದಲ್ಲೂ ಭಗತ್ ಸಿಂಗ್ನ ಸಂದರ್ಭದಲ್ಲೂ ನಡೆದಿದೆ, ಈ ಕಾಲಘಟ್ಟದಲ್ಲೂ ನಡೆಯುತ್ತೆ. ಭಗತ್ ಸಿಂಗ್ನ ಹಿಂದೆಯೂ ಕೂಡ ಸಿಪಾಯಿ ದಂಗೆ ಪ್ರಾರಂಭ ಆಗುವ ಮೊದಲು ಕೂಡ ನಮ್ಮ ತುಳುನಾಡಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 1837ರಲ್ಲಿ ಇಲ್ಲಿ ಅಮರಸುಳ್ಯ ದಂಗೆ ನಡೆದಿದೆ. ಆ ಕಲ್ಯಾಣಪ್ಪನ ನೇತೃತ್ವದಲ್ಲಿ ಸುಳ್ಯದ ಆ ಭೂಮಿ ಹೋರಾಟನೆ ಅವತ್ತು ಕೂಡ ನಡೆದದ್ದು ಭೂಮಿ ಹೋರಾಟನೆ. ಇವತ್ತು ಕೂಡ ಸುಳ್ಯಾಗಿ ಮಂಗಳೂರು ತನಕ ರೈತರು ಹೌದು, ಇವತ್ತು ಕೂಡ ನಡೀತಾ ಇರುವುದು ಭೂಮಿ ಹೋರಾಟನೆ. ಅವತ್ತು ಕಲ್ಯಾಣಪ್ಪನ ನೇತೃತ್ವದಲ್ಲಿ ಇಲ್ಲಿ ನಾವು ಬಾವುಟಗುಡ್ಡೆಯಲ್ಲಿ ಧ್ವಜವನ್ನ ಹಾರಿಸಿ ಬ್ರಿಟಿಷರನ್ನ ಇಲ್ಲಿಂದ ಸೋಲಿಸಿ ಓಡಿಸುವಂತ ಸ್ಥಿತಿ ನಿರ್ಮಾಣ ಆಗಿದೆ. 13 ದಿವಸ ಇಲ್ಲಿ ವಿಜಯ ಪತಾಕೆಯನ್ನ ಹಾರಿಸಿದ್ದೀವಿ. ಆ ನಂತರ ಹಲವಾರು ಭೂಮಿ ಹೋರಾಟ ನಡೆದಿದೆ, ಭಗತ್ ಸಿಂಗ್ನ ಕಾಲದಲ್ಲೂ ನಡೆದಿದೆ, ಆ ನಂತರ ಇವಾಗ್ಲೂ ಕೂಡ ನಡೀತಾ ಇದೆ. ಅಂತೂ ಇಲ್ಲಿ ಜಯ ಇರೋದು ಜನರಿಗೆ, ಜನರ ಹೋರಾಟಕ್ಕೆ. ಈ ಹೋರಾಟವನ್ನ ಜನ ಇನ್ನಷ್ಟು ತೀವ್ರ ರೀತಿಯಲ್ಲಿ ಕೊಂಡೊಯ್ಯಲಿಕ್ಕಿದ್ದಾರೆ. ಯುವ ಜನತೆ ಮತ್ತು ಈ ದೇಶದ ಜನ ಅದಕ್ಕೆ ಬೆಂಬಲವನ್ನು ಸೂಚಿಸ್ತಾರೆ. ಈ ಸರ್ವಾಧಿಕಾರಿ ನೀತಿಯನ್ನ ದಮನ ಮಾಡುವುದಂತೂ ಗ್ಯಾರಂಟಿ. ಯಾಕೆಂದ್ರೆ ಈ ಕಿವುಡು ಸರ್ಕಾರ ಈ ಏನಿದೆ ಆ ಸಂದರ್ಭದಲ್ಲೂ ಕೂಡ ಸೆಂಟ್ರಲ್ ಅಸೆಂಬ್ಲಿಗೆ ವಿಚಾರಣೆ ಸಂದರ್ಭದಲ್ಲಿ ಆ ಬಾಂಬ್ ಕೂಡ ಒಂದು ಭಗತ್ ಸಿಂಗ್ ಅವತ್ತು ದೇಶದ ಗಮನವನ್ನು ಸೆಳೆಯಲಿಕ್ಕೆ ಸಾಧ್ಯ ಆಗಿದೆ. ಕಿವಿ ಕೇಳದ ಸರ್ಕಾರಕ್ಕೆ ಕಿವಿ ಕೇಳಿಸಬೇಕಂತ ಇದ್ರೆ ಈ ರೀತಿಯ ಸದ್ದೆ ಮಾಡಬೇಕಾಗುತ್ತೆ ಅಂತ. ಹೌದು, ಸೆಂಟ್ರಲ್ ಅಸೆಂಬ್ಲಿಯಲ್ಲಿ ಅವತ್ತು ಕಿವುಡು ಸರ್ಕಾರಕ್ಕೆ ಒಂದು ಕೇಳಬೇಕು, ಚರ್ಚೆ ಆಗಬೇಕು, ಆ ರೀತಿ ಭಗತ್ ಸಿಂಗ್ನವರು ಪ್ರಾರಂಭ ಮಾಡಿದಂಥದ್ದು ಇವಾಗ್ಲೂ ಕೂಡ ಜನ ಹೋರಾಟ ಸ್ಪಷ್ಟವಾಗಿ ಹೇಳ್ತಾನೆ, ಯಾರ ಪ್ರಾಣಹಾನಿ ಆಗ್ಬೇಕಂತ ನಾನು ಮಾಡೋದಲ್ಲ, ಇದು ಸರ್ಕಾರಕ್ಕೆ ಕಿವಿ ಕೇಳಿಸಬೇಕು ಅನ್ನೋ ಸಲುವಾಗಿ ನಾನು ಮಾಡೋದು. ಎಸ್ ಸಂತೋಷ್ ಅವರೇ, ಆ ಕಾರಣಕ್ಕೋಸ್ಕರ ಈ ಹೋರಾಟವನ್ನ ಯಾವುದೇ ಕಾರಣಕ್ಕೂ ಹತ್ತಿಕ್ಲಿಕ್ಕೆ ಸಾಧ್ಯ ಇಲ್ಲ. ಈ ಚಳುವಳಿಯಂತೂ ಮುನ್ನಡೆಯುತ್ತೆ. ಅದು ಯಾರದೇ ಸರ್ವಾಧಿಕಾರಿ ಧೋರಣೆ ಬರಲಿ ಕೂಡ ಆ ಸರ್ವಾಧಿಕಾರಿ ಧೋರಣೆಯನ್ನ ಮೆಟ್ಟುವಂತ ಒಂದು ಚಳುವಳಿ, ಒಂದು ಐಕ್ಯತೆಯ ಹೋರಾಟ ಈ ದೇಶದಲ್ಲಿ ಹುಟ್ಟಿ ಬೆಳಿಲಿಕ್ಕಿದೆ. ಅದು ಖಂಡಿತ ಮುಂದಿನ ದಿನ ನರೇಂದ್ರ ಮೋದಿಯ ಸರ್ವಾಧಿಕಾರಿ ಆಡಳಿತವನ್ನು ಕೊನೆಗೊಳಿಸಲಿಕ್ಕೆ ಎಲ್ಲ ರೀತಿಯ ತಯಾರಿಗಳು ಕೂಡ ಈ ದೇಶದ ಜನರು, ಹೋರಾಟಗಾರರು, ರೈತರು, ಕಾರ್ಮಿಕರು ಒಗ್ಗಟ್ಟಿನಲ್ಲಿ ಮಾಡಿ ತೋರಿಸಲಿಕ್ಕಿದ್ದಾರೆ. ಮುಖ್ಯವಾಗಿ ಈ ಸಂದರ್ಭದಲ್ಲಿ ಹೇಳಲಿಕ್ಕಿರುವಂಥದ್ದು, ನಾವು ಕಾಲೇಜಿಗೆ ಹೋದಂಥ ಸಂದರ್ಭದಲ್ಲಿ ಭಗತ್ ಸಿಂಗ್ರ ಅನೇಕ ವಿಚಾರಗಳ ಬಗ್ಗೆ, ಸ್ವಾಮಿ ವಿವೇಕಾನಂದರ ಅನೇಕ ವಿಚಾರಗಳ ಬಗ್ಗೆ, ಸುಭಾಷ್ ಚಂದ್ರ ಬೋಸ್ರ ಅನೇಕ ವಿಚಾರಗಳು ಓದಿದ್ದೇವೆ, ತಿಳ್ಕೊಂಡಿದ್ದೇವೆ. ಈ ಮೂವರ ವಿಚಾರಧಾರೆಗೂ RSS ವಿಚಾರ ಅಜಗಜಾಂತರ ವ್ಯತ್ಯಾಸ ಇದೆ. ಭಾಳಷ್ಟು ಯುವಕರು, ಅದರಲ್ಲೂ ಕೂಡ ದಕ್ಷಿಣ ಕನ್ನಡ ಕರಾವಳಿ ಜಿಲ್ಲೆಯ ಭಾಳಷ್ಟು ಯುವಕರು, ನಾನು ಅವರಲ್ಲಿ ಮನವಿ ಮಾಡಿಕೊಳ್ಳುವುದು, ನಿಜವಾಗಿ ಭಗತ್ ಸಿಂಗ್ರ ವಿಚಾರಧಾರೆ ಏನು, RSS ವಿಚಾರಧಾರೆ, ನಿಜವಾಗಿ ವಿವೇಕಾನಂದರ ವಿಚಾರಧಾರೆ ಏನು, RSS ವಿಚಾರಧಾರೆ, ನಿಜವಾಗಿ ಸುಭಾಷ್ ಚಂದ್ರ ಬೋಸ್ರ ವಿಚಾರಧಾರೆ ಏನು, RSS. ಅದಕ್ಕೂ ಅಜಗಜಾಂತರ ವ್ಯತ್ಯಾಸ. ಅದನ್ನು ನಾಡಿಗೆ, ಮುಂದಿನ ಜನಾಂಗಕ್ಕೆ, ಈ ಜಿಲ್ಲೆಯ ಯುವ ಜನರು ಇನ್ನೊಂದು ಅರ್ಥ ಮಾಡಿಕೊಳ್ಬೇಕು. ಖಂಡಿತ ಕೂಡ ಭಗತ್ ಸಿಂಗ್, ನನಗೆ ಒಂದು ಸರಿ ನೆನಪಿದೆ, ನನ್ನನ್ನು ಭಗತ್ ಸಿಂಗ್ ದಿನ ಒಂದು ಯುವಕರ ತಂಡ ಕರೆದಿತ್ತು. ಅಲ್ಲಿ ಕುಲ್ದೀಪ್ ನಯ್ಯರ್ ಅವರ ಪುಸ್ತಕ ಎಲ್ಲರಿಗೂ ಕೊಟ್ಟಿತ್ತು. ಆ ಇಡೀ ಕುಲ್ದೀಪ್ ನಯ್ಯರ್ ಅವರ ಆ ಯುವಕರು ಇದ್ದದ್ದು ಸಂಘ ಪರಿವಾರಕ್ಕೆ ಸೇರಿದಂಥ ಯುವಕರು. ಆದರೆ ಅವರು ಹಂಚಿದಂಥ ಪುಸ್ತಕಗಳಿದ್ದದ್ದು ಭಗತ್ ಸಿಂಗ್ರ ಇಡೀ ಜೀವನದಲ್ಲಿ ಸಮಾಜ ಬಗ್ಗೆ ಹೇಳಿದ್ದೇನು, ಅವನು ಜೈಲಿನಲ್ಲಿ ಬರೆದ ಲೇಖನಗಳ ಬಗ್ಗೆ, ಇದೆಲ್ಲ ಒಂದು ಡಿಟೇಲ್ ಆಗಿ ಇಡೀ ಪುಸ್ತಕವನ್ನೇ ಅವರು ಓದಿದ್ದಾರೆ. ಅವರು ಯಾರನ್ನು ತಿರಸ್ಕಾರ ಮಾಡಬೇಕಿತ್ತು, ಯಾರನ್ನು ಒಪ್ಪಬೇಕೆಂದು ಗೊತ್ತಾಗ್ತಾ ಇತ್ತು. ಇದನ್ನು ನಾನು ಈ ಜಿಲ್ಲೆಯ ಜನರಿಗೆ, ವಿಶೇಷವಾಗಿ ಯುವ ಜನರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆಮೇಲೆ ಎಲ್ಲಾ ರಾಜಕೀಯ ಪಕ್ಷಗಳು, ನಮ್ಮ ದೇಶದಲ್ಲಿ ಆಡಳಿತ ಮಾಡಿದ ಎಲ್ಲಾ ರಾಜಕೀಯ ಪಕ್ಷಗಳ ಜೆಂಡಾಗಳು ಬೇರೆ ಇರ್ಬೋದು, ಅಜೆಂಡಾಗಳು ಒಂದೇ. ರೈತ ಪರವಾದ ಅಜೆಂಡಾ ಯಾರೂ ಹೊಂದಿಲ್ಲ. ಎಲ್ಲರೂ ಕಾರ್ಪೊರೇಟ್ ಕಂಪನಿಗಳನ್ನು ಬೆಳೆಸುವಂತ ಕೆಲಸವನ್ನು ಇಲ್ಲಿ ಗಂಟ ಮಾಡಿದ್ದಾರೆ. ಇವರು ಸ್ವಲ್ಪ ಅತಿ ವೇಗವಾಗಿ ಹೋಗ್ತಾ ಇದ್ದಾರೆ ಅಷ್ಟೇ. ಒಂದು ಭಿನ್ನಾಭಿಪ್ರಾಯ ಇದೆ, ಎಲ್ಲರನ್ನೂ ಹಾಗೆ ಹೇಳ್ಬಾರ್ದು. ಲೆಫ್ಟ್ ಪಾರ್ಟಿ ಬಹಳಷ್ಟು ಭೂ ಸುಧಾರಣೆ ಬಗ್ಗೆ ಬಹಳಷ್ಟು, ಇವತ್ತು ಏನಾದರೂ ಈ ನಮ್ಮ ದೇಶದಲ್ಲಿ 20% ಜನರಲ್ಲಿ 80% ಭೂಮಿ ಇದೆ, 80% ಜನರಲ್ಲಿ 20% ಭೂಮಿ ಇದೆ. ಇವತ್ತೇನಾದರೂ ಈ ದೇಶದಲ್ಲಿ ಭೂಮಿ ಹಂಚಿಕೆ ಮಾಡಿದಿದ್ರೆ ಅದು ಪಶ್ಚಿಮ ಬಂಗಾಳ, ಕೇರಳ, ತ್ರಿಪುರ ಮತ್ತು ಕರ್ನಾಟಕದಲ್ಲಿ ದೇವರಾಜ ಭೂಸು ತಂದರೂ ಕೂಡ
ಕರಾವಳಿಯಲ್ಲಿ ದೊಡ್ಡದಾದ ಒಂದು ಹೋರಾಟ ಕಮ್ಯುನಿಸ್ಟರದ್ದು ಆಗಿದೆ. ಮತ್ತು ಆಗಿದ್ದು ಕೂಡ ಕರ್ನಾಟಕದಲ್ಲಿ 3-4 ಜಿಲ್ಲೆ ಮಾತ್ರ. ಅದು ಕಾಗೋಡು ತಿಮ್ಮಪ್ಪ ಶಿವಮೊಗ್ಗದಲ್ಲಿ ಬೇರೆ ಬೇರೆ ಕೆಲವರು ಹೋರಾಟ ಮಾಡಿ ಒಂದು 3-4 ಜಿಲ್ಲೆಯಲ್ಲಿ ಮಾತ್ರ ಸುಧಾರಣೆ ಆದವು. ಆದ್ದರಿಂದ ಈ ಭೂಮಿಯ ವಿಷಯದಲ್ಲಾಗಲಿ ಮತ್ತು ಜಾಗತೀಕರಣ, ಉದಾರೀಕರಣ, ಖಾಸಗಿ ವಿರೋಧ ಮಾಡೋದ್ರಲ್ಲಿ ಯಾವುದು ಗ್ಯಾಟ್ ಒಪ್ಪಂದ ಇಂಥ ಸಂದರ್ಭ ಪ್ರಾರಂಭದಿಂದಲೇ ನರಸಿಂಹರಾವ್ ಏನು ಅದಕ್ಕೆ ಬೀಜ ಬಿತ್ತಿದ್ರು, ಆ ಸಂದರ್ಭದಲ್ಲಿ ಇದು ರೈತರಿಗೆ ಮರಣ ಶಾಸನವೇ ಆಗಿದೆ ಅನ್ನುವ ರೀತಿಯಲ್ಲಿ ವಿರೋಧ ಮಾಡಿದ್ರು, ಗಟ್ಟಿಯಾಗಿ ವಿರೋಧ ಮಾಡಿದ್ರು ಎಡಪಕ್ಷದವರು ಎನ್ನುವ ಸತ್ಯವನ್ನು ಮರೆಯಲೇಕಾಗಲ್ಲ. ಆದರೆ ಎಲ್ಲಾ ಪಕ್ಷ ಅಂತ ಹೇಳುವಾಗ ನಾವು ಅದನ್ನು ದೃಢವಾಗಿ ಇನ್ನೊಂದು ಬಿಜೆಪಿ ಕೊನೆಯ ನಾಟಕ ಹೊರಟಿದೆ. ಪಶ್ಚಿಮ ಬಂಗಾಳದಲ್ಲಿ ಚುನಾವಣಾ ಹಂತದಲ್ಲಿದೆ ಅದು. ಅಲ್ಲಿ ಬಿಜೆಪಿ ನಾನಾ ತಂತ್ರಗಳನ್ನು ಅನುಸರಿಸ್ತಾ ಇದೆ. ಇವಾಗ ಏನೋ ಒಂದು ಇಡೀ ಅಕ್ಕಿ ಬೇಡುವಂತ ಏನೋ ಕಾರ್ಯಕ್ರಮ ನಾಟಕ ಶುರು ಮಾಡಿದ್ದಾರೆ. ನಾನು ಅವರಿಗೆ ಹೇಳಲಿಕ್ಕೆ ಬಯಸ್ತೀನಿ, ನೀವು ಅಕ್ಕಿ ಕೇಳುವ ಮೊದಲು ನೀವು ಅಕ್ಕಿಗೆ ಶಾಸನಾತ್ಮಕವಾಗಿ MSP ಫಿಕ್ಸ್ ಮಾಡಿ ಆಮೇಲೆ ಅಕ್ಕಿ ಕೇಳಕ್ಕೆ ಬೆಲೆಯನ್ನು ಫಿಕ್ಸ್ ಮಾಡಿ ಆಮೇಲೆ ನೀವು ಅಕ್ಕಿ ಬೇಡಲಿಕ್ಕೆ ಹೋಗಿ ಪಶ್ಚಿಮ ಬಂಗಾಳಕ್ಕೆ ಹೇಳಲಿಕ್ಕೆ ಬಯಸ್ತೀನಿ. ಆಮೇಲೆ ಅಲ್ಲಿ ತುಂಬಾ ಕುತಂತ್ರಗಳು ನಡೀತಾ ಇದ್ದಾವೆ. ಹೇಗಾದ್ರೂ ಮಾಡಿ ಅಲ್ಲಿ ಮಮತಾ ಬ್ಯಾನರ್ಜಿ ಸೋಲಿಸುವಂತಹ ಹುನ್ನಾರಗಳು ನಡೀತವೆ. ನೀವು ನೋಡ್ತಾ ಇದ್ದೀವಿ, ದಾದಾಗಿರಿಗಳು, ಗುಂಡಾಗಿರಿಗಳು ನಡೆದು ಮೊನ್ನೆ. ಅದ್ರ ಜೊತೆಯಲ್ಲಿ ಇವಾಗ ಹೊಸ ನಾಟಕ ಶುರು ಮಾಡಿದ್ದಾರೆ. ಆ ನಾಟಕ ಶುರು ಮಾಡುವಾಗ ಮುಂಚೆ ರೈತರ ಬೆಳೆದಂತ ಎಲ್ಲಾ ಭಾರತದಲ್ಲಿ ಬೆಳೆಯುವಂತ ಎಲ್ಲಾ ಬೆಳೆಗಳಿಗೆ ನೀವು ಶಾಸನಾತ್ಮಕವಾಗಿ MSP ಫಿಕ್ಸ್ ಮಾಡಿ ಆಮೇಲೆ ನೀವು ಅಕ್ಕಿ ಬೇಡಿ ಅಂತ ಹೇಳಿ ಬೆಲೆಯನ್ನು ಫಿಕ್ಸ್ ಮಾಡಿ ಅಂತ. ಇದು ಭಗತ್ ಸಿಂಗ್ ಮತ್ತು ಭಗತ್ ಸಿಂಗ್ನ ವೈಚಾರಿಕ ನಿಲುವು ಇಲ್ಲಿ ಯಾದವ್ ಶೆಟ್ಟಿ ಅವರು ಉಲ್ಲೇಖ ಮಾಡಿದಂಥ ವಿಚಾರ ಕೂಡ ಅದೇ. ಎಲ್ಲರೂ ಕೂಡ ಭಗತ್ ಸಿಂಗನ್ನು ಆರಾಧನೆ ಮಾಡಲೇಬೇಕು. ಭಾರತೀಯರೆಲ್ಲರೂ ಕೂಡ ಎಲ್ಲ ಕಾಲದ ಘಟ್ಟದಲ್ಲೂ ಕೂಡ ಇವತ್ತಿನ ಪೀಳಿಗೆಯವರು, ಮುಂದಿನ ಪೀಳಿಗೆಯವರು, ನಂತರದವರು ಕೂಡ ಭಗತ್ ಸಿಂಗ್ ಅಂತ ಒಬ್ಬ ಶ್ರೇಷ್ಠ ನಾಯಕ. ಕೇವಲ 23ರ ಅರೆಯದಲ್ಲೇ ಆತನಿಗೆ ಇದ್ದಂಥ ಒಂದು ವೈಚಾರಿಕ ನಿಲುವು ಭಾರಿ ಭಾರಿ ಸ್ಪಷ್ಟವಾದದ್ದು. ಯಾಕಂದರೆ ಆಗ ನಾನು ಉಲ್ಲೇಖ ಮಾಡಿದೆಲ್ಲ, ಗಲ್ಲಿಗೆ ಏರಿಸುವ ಮೊದಲ ದಿನ ಕೂಡ ಆ ರಾತ್ರಿ ಕೂಡ ಅವನು ಓದ್ತಾ ಇದ್ದದ್ದು ಲೆನಿನ್ನ ಜೀವನ ಚರಿತ್ರೆಯನ್ನು. ಮತ್ತು ಜೈಲರ್ ಮಾತನಾಡುವಾಗ ಕೂಡ ಹೇಳಿದ್ದಷ್ಟೇ, ನಾನು ಒಂದು ಭಾರಿ ಇಂಟ್ರೆಸ್ಟಿಂಗ್ ಆದ ವಿಚಾರವನ್ನು ಓದ್ತಾ ಇದ್ದೇನೆ. ಇನ್ನೊಬ್ಬ ಕ್ರಾಂತಿಕಾರಿಯನ್ನು ಭೇಟಿಯಾಗುವ ಸಂದರ್ಭ, ಸೊ ನನಗೆ ಡಿಸ್ಟರ್ಬ್ ಮಾಡಬೇಡ ಅನ್ನುವಂಥ ಒಂದು ಮಾತು. ಅಂದರೆ ಅಂಥ ಒಂದು ಎದೆಗಾರಿಕೆ ಜೊತೆಗೆ ಭಗತ್ ಸಿಂಗ್ನ ವೈಚಾರಿಕ ಪ್ರಜ್ಞೆ ಅಥವಾ ವೈಚಾರಿಕ ಆತನಿಗಿದ್ದಂಥ ಒಂದು ತಿಳುವಳಿಕೆ, ಜೊತೆಗೆ ಆ ವೈಚಾರಿಕ ಒಂದು ಪ್ರಬಲವಾದಂಥ ನಿಲುವು, ಅದನ್ನು ಇವತ್ತು ಈ ದಿನ ಫೇಸ್ಬುಕ್ನಲ್ಲಿ ಏನು ಭಗತ್ ಸಿಂಗ್ ಹುತಾತ್ಮ ದಿನ ಅಂತ ಅವರವರ ಫೋಟೋ ಹಾಕಿಕೊಂಡು ಹಾಕ್ತಾರಲ್ಲ, ಅವರೆಲ್ಲ ಇನ್ನೊಮ್ಮೆ ಓದಿಕೊಳ್ಬೇಕು. ಪೋಸ್ಟರ್ ಹಾಕುವವರು, ಬ್ಯಾನರ್ ಹಾಕುವವರು, ಎಲ್ಲರೂ ಭಗತ್ ಸಿಂಗನ್ನು ಆರಾಧಿಸಲೇಬೇಕು, ಖಂಡಿತವಾಗಿಯೂ ಆರಾಧಿಸಲೇಬೇಕು. ಆದರೆ ಆರಾಧಿಸುವ ಸಂದರ್ಭದಲ್ಲಿ ಹೂ ಇಸ್ ಭಗತ್ ಸಿಂಗ್ ಯಾರು ಮತ್ತು ಆತನ ನಿಲುವುಗಳು ಏನು ಅನ್ನೋದನ್ನು ಸ್ಪಷ್ಟವಾಗಿ ಮತ್ತೊಮ್ಮೆ ಪ್ರತಿನಿತ್ಯ ಓದಿಕೊಳ್ಬೇಕು. ಭಗತ್ ಸಿಂಗ್ 1927ರಲ್ಲಿ ಪಂಜಾಬ್ನ ಕೀರ್ತಿ ಅನ್ನುವಂಥ ಪತ್ರಿಕೆಗೆ ಬರೆದ ಒಂದು ದೊಡ್ಡ ಲೇಖನ. ಅದರ ಒಂದು 3-4 ಸಾಲುಗಳನ್ನು ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತೇನೆ, ಮತ್ತೆ ನೀವು ಓದಿಕೊಳ್ಳಿ. ಭಗತ್ ಸಿಂಗ್ ಯಾರು, ಭಗತ್ ಸಿಂಗನ ನಿಲುವು ಏನು, ಭಗತ್ ಸಿಂಗನ ಸಿದ್ಧಾಂತ ಏನು ಅಂತ. ಭಗತ್ ಸಿಂಗ್ ಹೀಗೆ ಹೇಳ್ತಾನೆ ನೋಡಿ, ರಾಷ್ಟ್ರೀಯ ಏಕತೆಯ ಬಗ್ಗೆ ಭಾಷಣಗಳನ್ನು ಮಾಡುವ ಮತ್ತು ಸ್ವರಾಜ್ಯಕ್ಕಾಗಿ ಅಬ್ಬರದಿಂದ ಅಬ್ಬರಿಸುವ ನಾಯಕರು ಕೋಮು ದ್ವೇಷ ಹರಡುವ ಸಂದರ್ಭದಲ್ಲಿ ಸ್ತಬ್ಧರಾಗಿದ್ದಾರೆ. ಅಂದರೆ ಭಾಷಣ ಮಾಡ್ತಾರೆ, ರಾಷ್ಟ್ರೀಯತೆ ಬಗ್ಗೆ ಭಾಷಣ ಮಾಡ್ತಾರೆ, ಸ್ವಾತಂತ್ರ್ಯದ ಬಗ್ಗೆ ಕೂಡ ಭಾಷಣ ಮಾಡ್ತಾರೆ. ಆದರೆ ನಡುವೆನೇ ಕೋಮು ದ್ವೇಷ ಹರಡುತ್ತಾ ಉಂಟಲ್ಲ, ಅದರ ಬಗ್ಗೆ ಮಾತ್ರ ಬಾಯಿ ಮುಚ್ಚಿ ಕೂತ್ಕೊಂಡಿರ್ತಾರೆ ಹಾಗೂ ನಾಚಿಕೆಯಿಂದ ಮಾತನಾಡಲಾಗದೆ ತಲೆ ತಗ್ಗಿಸಿದ್ದಾರೆ. ಇನ್ನು ಮುಂದುವರೆದು ಹೇಳ್ತಾನೆ, ಇವರಲ್ಲಿ ಕೆಲ ನಾಯಕರು ಧರ್ಮಾಂಧರ ನಿಯಂತ್ರಣದಲ್ಲಿದ್ದಾರೆ ಅಂತ. ಅವತ್ತಿನ ಕಾಲವದೇ, ಇವತ್ತಿನ ಕಾಲವದೇ. ಧರ್ಮಾಂಧರ ಕಪಿಮುಷ್ಟಿಯಲ್ಲಿ ಇದ್ದಾರೆ. ಇನ್ನು ಕೆಲವರು ಬಹಿರಂಗವಾಗಿಯೇ ಕೋಮುವಾದಿಗಳು ಆಗಿದ್ದಾರೆ. ಅಂದರೆ ಭಾರಿ ಸ್ಪಷ್ಟ, ಭಾರಿ ನಿಖರವಾದ ನಿಲುವು ಭಗತ್ ಸಿಂಗದು. ಕೋಮುವಾದವನ್ನು ವಿರೋಧಿಸಿದ್ದ, ಜೊತೆಗೆ ಕೋಮುವಾದಿಗಳನ್ನು ಕೂಡ ವಿರೋಧಿಸಿದ್ದ, ಮತ್ತು ರಾಜಕೀಯದಲ್ಲಿ ಇದ್ದುಕೊಂಡು ಕೋಮು ದ್ವೇಷವನ್ನು ಹರಡುವುದನ್ನು ವಿರೋಧಿಸಿದ್ದ, ಮತ್ತು ರಾಜಕೀಯದಲ್ಲಿ ಇದ್ದುಕೊಂಡು ಕೋಮುವಾದಿಗಳಾಗುವುದನ್ನು ಕೂಡ ವಿರೋಧಿಸಿದ್ದ. ಅದು ಅಂಥ ಭಗತ್ ಸಿಂಗನ್ನು ನಾವು ಇವತ್ತು ನೆನೆಯಬೇಕಾಗಿದೆ. ಸಂತೋಷ್ ಬಜಾಲ್ ಅವರೇ, ಕೊನೆಯ ಕಮೆಂಟ್ಸ್ ನಿಮ್ಮದು. ಅದೇ ಒಂದು ಭಗತ್ ಸಿಂಗ್ನ ಇವತ್ತು ಆದರ್ಶಗಳನ್ನು ಇಂದಿನ ಯುವಜನತೆ ಅದನ್ನು ಮೈಗೂಡಿಸಬೇಕು. ನೀವು ಹೇಳಿದ ರೀತಿಯಲ್ಲಿ ಅವರು ಹೇಳಿದಲ್ಲಿ ಕೋಮುವಾದ
ಸಂಘಟನೆ ವಿಚಾರಗಳನ್ನು ಯಾವುದೇ ರೀತಿಯಲ್ಲಿ ಪ್ರಸಾರ ಮಾಡೋ ಮತ್ತು ಅದನ್ನು ಬೆಂಬಲಿಸೋದ ಅವರ ಜೊತೆ ಯಾವುದೇ ರೀತಿಯ ಸಂಬಂಧಗಳನ್ನು ಇಡಬಾರದು ಅಂತ ಭಗತ್ ಸಿಂಗ್ ಅವರ ಸಂಘಟನೆಯ ನಿಯಮ ಆಗಿತ್ತು, ಅವರ ಸಿದ್ಧಾಂತ ಆಗಿತ್ತು. ಅದನ್ನು ಆ ರೀತಿ ಅವತ್ತಿನ ದಿನದಿಂದ ಒಂದು ಕೋಮುವಾದದ ಅಪಾಯ ಏನಿದೆ ಅಂತ ಅವರು ಅವತ್ತು ಮನಗಂಡಿದ್ದಾರೆ. ಮತ್ತು ಇವತ್ತು ಭಗತ್ ಸಿಂಗರ ಅವರು ಏನು ಅನ್ನವನ್ನು ಬೆಳೆಸುವಂಥ ರೈತರು ಹಸಿವಿನಿಂದಿದ್ದಾರೆ, ಅಥವಾ ಕೂಲಿ ಕೆಲಸ ಮಾಡುವಂಥ ಗಾರೆ ಕೆಲಸ ಮಾಡುವಂಥ ಕಾರ್ಮಿಕರು ಇವತ್ತು ಮನೆ ಇಲ್ಲದೆ ಕೊಲೆಗೇರಿಯಲ್ಲಿ ಬದುಕ್ತಾ ಇದ್ದಾರೆ. ಇವತ್ತು ಯುವಜನತೆ ಉದ್ಯೋಗ ಇಲ್ಲದೆ ಕಂಗಾಲಾಗಿದ್ದಾರೆ. ಈ ರೀತಿಯ ಸಂದರ್ಭದಲ್ಲಿ ಭಗತ್ ಸಿಂಗರನ್ನು ಆದರ್ಶನಿಟ್ಟು ಅವರು ಎಲ್ಲ ರೀತಿಯ ಸಮಸ್ಯೆಗಳ ವಿರುದ್ಧವಾಗಿ ಹೋರಾಟ ಮಾಡಬೇಕು. ಹೋರಾಟ ಒಂದೇ ಇದಕ್ಕಿರುವಂಥ ಒಂದು ದಾರಿ. ಆ ದಾರಿಯಲ್ಲಿ ಇಂದಿನ ಯುವಜನತೆ ಭಗತ್ ಸಿಂಗರನ್ನು ಆದರ್ಶವಾಗಿಟ್ಕೊಂಡು ನಾವು ಮುಂದಿನ ನಮ್ಮ ಅಸಮಾನತೆಯ ವಿರುದ್ಧ, ಈ ವ್ಯವಸ್ಥೆಯ ವಿರುದ್ಧ ಹೋರಾಟ ಮಾಡಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸುವಂಥ ದಿಕ್ಕಿನಲ್ಲಿ ಯುವಜನತೆ ಸಾಗಬೇಕು ಅಂತ ಹೇಳಿಕ್ಕೆ ಬಯಸ್ತೀನಿ. ಹಿಂದೂ ಮುಸ್ಲಿಮರ ಐಕ್ಯತೆ ಕೂಡ ಚಿರಾಯುವಾಗಲಿ ಅಂತ ಭಗತ್ ಸಿಂಗ್ ಮತ್ತೆ ಹೇಳ್ತಾ ಇದ್ದರು. ಸೊ ಇವತ್ತು ಎಲ್ಲರೂ ಪೋಸ್ಟರ್ ಹಾಕಿದವರು, ಫೇಸ್ಬುಕ್ನಲ್ಲಿ ಹಾಕಿದವರು ಎಲ್ಲರೂ ಕೂಡ ಒಂದು ಕಮೆಂಟ್ಸನ್ನು ಕೂಡ ಸೇರಿಸಿಕೊಳ್ಳಿ. ನಿಮ್ಮ ಪೋಸ್ಟ್ನಲ್ಲಿ ಕೊನೆಗಾದರೂ ಸಂಜೆ ಆಗುವ ಹೊತ್ತಿಗಾದರೂ ಮತ್ತೊಮ್ಮೆ ಭಗತ್ ಸಿಂಗನ್ನು ಓದಿಕೊಳ್ಳಿ, ಮತ್ತೊಮ್ಮೆ ಭಗತ್ ಸಿಂಗನ ಚರಿತ್ರೆಯನ್ನು ಕೇಳಿಕೊಳ್ಳಿ. ಎಸ್, ಇವತ್ತು ದಿಲ್ಲಿಯಲ್ಲಿ ಲಕ್ಷಾಂತರ ರೈತರು, ದಿಲ್ಲಿಯ ಸಿಂಗು, ಟೀಕ್ರಿ, ಆಮೇಲೆ ಗಾಜಿಯಾಬಾದ್ ಬಾರ್ಡರ್ನಲ್ಲಿ ಸುಮಾರು 1.5 ಲಕ್ಷದಷ್ಟು ರೈತರು ಕೂತ್ಕೊಂಡಿದ್ದಾರೆ. ಇವತ್ತು ಹುತಾತ್ಮ ದಿನಾಚರಣೆಯನ್ನು ಭಗತ್ ಸಿಂಗನ ನೆನಪಿನಲ್ಲಿ ಆಚರಿಸಿದ್ದಾರೆ. ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ನೆನಪಿನಲ್ಲಿ ಮತ್ತು ಹೇಳ್ತಾ ಇದ್ದಾರೆ ಮತ್ತು ಸ್ಪಷ್ಟವಾಗಿ ಹೇಳಿದ್ದಾರೆ ಮತ್ತು ಪ್ರತಿಜ್ಞೆ ಕೂಡ ಮಾಡಿದ್ದಾರೆ. ನಾವು ಈ ಹೋರಾಟದಿಂದ ಕದಲುವುದಿಲ್ಲ. ನಮಗೆ ಭಗತ್ ಸಿಂಗೇ ಪ್ರೇರಣೆ, ನಮಗೆ ಭಗತ್ ಸಿಂಗೇ ಪ್ರೇರಣೆ, ನಮಗೆ ಭಗತ್ ಸಿಂಗನ ತಂದೆ ಪ್ರೇರಣೆ, ನಮಗೆ ಭಗತ್ ಸಿಂಗನ ಚಿಕ್ಕಪ್ಪ ಪ್ರೇರಣೆ. ಬ್ರಿಟಿಷರ ವಿರುದ್ಧ, ಬ್ರಿಟಿಷರು ನಮ್ಮ ಆವತ್ತಿನ ಕಾಲದಲ್ಲಿ ರೈತರ ಭೂಮಿಯನ್ನು ವಶಪಡಿಸಲಿಕ್ಕೆ ಬಂದಾಗ ನಾವು ಇವತ್ತು ನಡೆಸುವಾಗೆ 100 ದಿವಸದ ಹೋರಾಟ ಮಾಡಿದ್ದಲ್ಲ, 9 ತಿಂಗಳ ಹೋರಾಟವನ್ನು ಭಗತ್ ಸಿಂಗ್ನ ಚಿಕ್ಕಪ್ಪನ ನೇತೃತ್ವದಲ್ಲಿ ಮಾಡಿದ್ದೇವೆ ಅಂತ ಭಗತ್ ಸಿಂಗ್ಗೆ ಅಥವಾ ಆ ಭಗತ್ ಸಿಂಗನ ರಕ್ತವೇ ನಮ್ಮಲ್ಲಿ ಕೂಡ ಇದೆ ಅನ್ನುವಂಥದ್ದನ್ನು ಇವತ್ತಿ ಕೂಡ ರೈತರು ಹೇಳ್ತಾ ಇದ್ದಾರೆ. ಎಸ್, ಇದು ಭಗತ್ ಸಿಂಗನ್ನು ನೆನೆದು ನಮ್ಮ ಈ ಒಂದು ಈ ಸಂವಾದದಲ್ಲಿ ಭಾಗವಹಿಸಿದಂಥ ಪ್ರಾಂತ ರೈತ ಸಂಘದ ಉಪಾಧ್ಯಕ್ಷರಾಗಿರುವಂಥ ರಾಜ್ಯ ಉಪಾಧ್ಯಕ್ಷರಾಗಿರುವಂಥ ಯಾದವ್ ಶೆಟ್ಟಿ ಅವರಿಗೆ ನಾನು ಪ್ರೀತಿಯ ನಮಸ್ಕಾರ, ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಅದೇ ರೀತಿ ಕರ್ನಾಟಕ ರಾಜ್ಯ ರೈತ ಸಂಘದ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿಗಳು ಆಗಿರುವಂಥ ಪ್ರೇಮನಾಥ್ ಶೆಟ್ಟಿ ಬಾಳ್ತಿಲ ಅವರಿಗೆ ಕೂಡ ಪ್ರೀತಿಯ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಿದ್ದೇನೆ. ಅದೇ ರೀತಿ ಯುವಜನ ಚಳವಳಿಯ ಮುಖಂಡರು ಡಿವೈಎಫ್ಐ ಭಾರತ ಪ್ರಜಾಸತ್ತಾತ್ಮಕ ಯುವಜನ ಫೆಡರೇಷನ್ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ಸಂತೋಷ್ ಬಜಾಲ್ ಅವರಿಗೆ ಕೂಡ ಪ್ರೀತಿಯ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಿದ್ದೇನೆ. ಎಸ್, ಈ ಸಂವಾದವನ್ನು ಸಮಾಪನೆ ಮಾಡ್ತಾ ಇದ್ದೇನೆ. ನಮಸ್ಕಾರ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್.